ಪದ್ಮಶೇಖರನ ಮಕ್ಕಳು ನಾವು. ಮಾರ್ತಾಂಡ ತೇಜ ಹಾಗೂ ಕಮಲಧ್ವಜ. ನಿಜ. ಸರಿ. ಬಾಲ್ಯದಲ್ಲಿಯೇ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಗುರುಕುಲವನ್ನು ಸೇರಿದವರು ನಾವಿರುವರು. ಹೌದು. ಬೇಕಾದಂತಹ ವಿದ್ಯೆಯನ್ನು ಪಡೆದುಕೊಂಡೆವು. ಆ ಬಳಿಕ ಅರಮನೆಗೆ ಬಂದು ನಮ್ಮಿರುವರನ್ನು ನಾವು ರಾಜಕಾರಣದಲ್ಲಿ ತಂದೆಯೊಡನೆ ತೊಡಗಿಸಿಕೊಂಡಿದ್ದೇವೆ. ನಮ್ಮನ್ನು ನಾವು ತೊಡಗಿಸಿಕೊಂಡವರಿದ್ದೇವೆ. ಆದರೆ ತಂದೆಯ ಆಶಯವೇನು? ಯೋಗ್ಯ ತರುಣಿಯರನ್ನು ನೋಡಿ ನಮಗೆ ವಿವಾಹ ಮಾಡಬೇಕೆಂಬುದಾಗಿತ್ತು. ಸರಿ ತಮ್ಮ. ಆದರೆ ನಮ್ಮ ಅಭಿಪ್ರಾಯ ಏನಾಗಿತ್ತು? ಅಣ್ಣಯ್ಯ, ಸ್ತ್ರೀಯರು ಚಂಚಲೆಯರು, ಅವರೊಂದಿಗಿರುವ ಸಂಸಾರ ಸಲ್ಲದು ಎನ್ನುವ ರೀತಿಯಾಗಿ ನಾವಿರುವರು ಒಂದಾಗಿ ಅಣ್ಣ ತಮ್ಮಂದಿರಾಗಿ ಜೀವನದ ಕೊನೆಯವರೆಗೂ ಆದರ್ಶ ಪ್ರಾಯರಾಗಿ ಬೆರೆಯುತ್ತೇವೆ ಎನ್ನುವ ಹಾಗೆ ತಂದೆಯಲ್ಲಿ ಹೇಳಿದೆವು. ಆದರೆ ಅಪ್ಪ ಏನು ಹೇಳಿದರು? ಸ್ತ್ರೀಯಿಂದಲೇ ಸ್ವರ್ಗ, ಸ್ತ್ರೀಯಿಂದಲೇ ಭೂಮಿ, ಸ್ತ್ರೀಯಿಂದಲೇ ಪ್ರಕೃತಿ, ಅಂತಹ ಸ್ತ್ರೀಯನ್ನು ಮಾನಖಂಡನೆ ಮಾಡಬೇಡಿ ಮಕ್ಕಳೇ ಎನ್ನುವ ಹಾಗೆ ಹೇಳಿದ್ರು. ಆದರೂ ನಾವು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಬೇಡ ಬೇಡ ಛಲಪಡ ಎನ್ನುವ ಹಾಗೆ ಆಡಿದ್ರು. ಏನು ಮಾಡೋಣ ಹೇಳು? ನಾವೊಂದು ಉಪಾಯವನ್ನು ಮಾಡಿದೆವು. ಏನದು? ಕನ್ಯಾರ್ಥಿಗಳು ಅಷ್ಟು ಮಾತ್ರವಲ್ಲದೆ ಕನಕಾರ್ಥಿಗಳಾಗಿ ಮುಂದುವರೆಯೋಣ ಎಂಬುದಾಗಿ. ಕನ್ಯಾರ್ಥಿಗಳಾಗಿ ಅಂದರೇನು? ನಮಗೆ ಯೋಗ್ಯ ತರುಣಿಯರನ್ನು ನಾವೇ ಹುಡುಕಿಕೊಳ್ಳುವುದು ಎಂಬುದಾಗಿ. ಅಷ್ಟು ಮಾತ್ರವಲ್ಲದೆ ವೀರರನ್ನು ತಲೆಬಡಿಯುತ್ತಾ ಕಪ್ಪ ಕಾಣಿಕೆಗಳನ್ನು ಮಾಡುತ್ತಾ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸುತ್ತಾ ಮುಂದುವರಿಯೋಣ ಎಂಬುದಾಗಿ. ಆದುದರಿಂದ ಕನ್ಯಾರ್ಥಿಗಳು ಕನಕಾರ್ಥಿಗಳು ಎರಡು ಉದ್ದೇಶವನ್ನಿಟ್ಟುಕೊಂಡು ಆಶೀರ್ವಾದವನ್ನು ಪಡೆದಿದ್ದೇವೆ. ಆದರೆ ನೋಡಿದೆ ಅಣ್ಣ, ನಾವು ನಿಂತಹ ನಿಲುವನ್ನು ಕಂಡಂತಹ ಊರ ಜನರು ಹೊರಟರಾಗ ಸಮರ ವೀರರು ಎನ್ನುವ ಹಾಗೆ ಜಯಘೋಷವನ್ನು ಹಾಕ್ತಾ ಇದ್ದಾರೆ. ಆದರೆ ತಡ ಮಾಡುವುದು ಸರಿಯಲ್ಲ. ನಮ್ಮ ದಾರಿಯನ್ನು ಹುಡುಕುತ್ತಾ ಮುಂದುವರೆಯೋಣ.
ಕಾಣಿಕೆಗಳನ್ನು ಸಂಗ್ರಹಿಸಿದ್ದೇವೆ ತಮ್ಮ. ನಮಗೆ ಬೇಕಾದಂತಹ ಧನಕನಕಾದಿಗಳನ್ನು ಸಂಗ್ರಹಿಸಿದ್ದೇವೆ. ಅಲ್ಲಿಗೆ ಒಂದು ಉದ್ದೇಶ ಈಡೇರಿತು. ಕನಕ ಬೇಕಾದಷ್ಟು ಪಡೆದವರಿದ್ದೇವೆ. ಇನ್ನು ಒಂದು ಉದ್ದೇಶ ಬಾಕಿ ಉಳಿದಿದೆ. ಕನ್ಯಾರ್ಥಿಗಳಾಗಿ ಬಂದದ್ದು ತಡ ಮಾಡುವುದು ಸರಿಯಲ್ಲ. ಅಣ್ಣ, ಸನ್ನಿಧಾನದಲ್ಲಿ ಒಂದು ಮಾತು. ಏನು? ಎನ್ನಯ ಸಣ್ಣ ಮಾತಿದು ಅಣ್ಣ, ಕನ್ಯಾರ್ಥಿಯಾಗಿ. ಆದರೆ ಒಂದು ಮಾತು, ಒಮ್ಮೆ ಯೋಚಿಸು. ಅರಮನೆಯನ್ನ ಬಿಟ್ಟು ದಿಗ್ವಿಜಯವನ್ನ ಮಾಡುತ್ತಾ ಶ್ರೀ ಅನ್ವೇಷಣೆಗಾಗಿ ನಾವು ಬಂದು ಸಮಯವೆಷ್ಟು ಸಂದು ಹೋಯಿತು ನೋಡು. ನಿಜ ಅಲ್ವೇ? ತಂದೆ ತಾಯಿಗಳ ನೆನಪು ಎನ್ನುವುದು ನಮ್ಮಲ್ಲಿ ಕಾಡ್ತಾ ಉಂಟು. ನೋಡು, ಕನ್ಯಾರ್ಥಿಯಾಗಿ ನಾವು ಹೋಗುವುದು ಸರಿ. ಒಂದಾಗಿ ಹೋದೆವು ಅಂತಾದ್ರೆ ಈಗ ನಮ್ಮಲ್ಲಿ ಒಂದು ಆಯ್ಕೆ ಎನ್ನುವುದು ಬರ್ತದೆ. ಆ ಆಯ್ಕೆಗೋಸ್ಕರ ನಾನೊಂದು ದಾರಿಯನ್ನ ಹಿಡಿದೆ, ನೀನೊಂದು ದಾರಿಯನ್ನ ಹಿಡಿದೆವು ಅಂತಾದ್ರೆ ನಾವು ಹೋಗುವಂತಹ ದಾರಿಯಲ್ಲಿ ವಿಧ ವಿಧವಾದಂತಹ ಅನುಭವವನ್ನು ನಾವು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ನನಗೆ ಸೂಕ್ತವಾದವಳನ್ನು ನಾನು ಅರಿಸ್ತೇನೆ, ನನಗೆ ಸೂಕ್ತವಾದವಳನ್ನು ನೀನು ಅರಿಸಬೇಕು ಎನ್ನುವುದರ ಮೂಲಕ ನಾವು ಬೇರೆ ಬೇರೆ ದಾರಿಯನ್ನು ಹಿಡಿಯಬೇಕೆನ್ನುವುದು ನನ್ನ ಉಪಾಯ. ಹೇಗೆ ಹೇಳ್ತಿದ್ದಕ್ಕೆ ತಮ್ಮ? ಬಾಲ್ಯದಿಂದ ಇಲ್ಲಿಯವರೆಗೆ ನಾವಿರುವರು ಜೊತೆಯಾಗಿಯೇ ಇದ್ದವರು. ಹೌದು. ಯಾವ ಕಾರ್ಯವನ್ನು ಮಾಡುವುದಾದರೂ ನಾವಿರುವರು ಒಟ್ಟಿಗೆ ಇದ್ದವರು ತಮ್ಮ. ಆದರೆ ನಿನ್ನದಾದಂತಹ ಇವತ್ತಿನ ಅಭಿಪ್ರಾಯ ಮೆಚ್ಚುವಂಥದ್ದೇ. ಯಾಕೆ? ಅರಮನೆಗೆ ನಾವು ಬೇಗವಾಗಿ ತಲುಪಬೇಕು. ನಾವು ಬೇರೆ ಬೇರೆಯಾಗಿ ಹೋದರೆ ನಮ್ಮ ಕಾರ್ಯ ಫಲಿಸುವುದು ಬೇಗ ಎಂಬುದಾಗಿ ನಿನ್ನ ಅಭಿಪ್ರಾಯ. ನಮ್ಮ ಮೆಚ್ಚಿದ್ದೇನೆ. ಯಾವ ಕ್ಷಣದಲ್ಲೂ ಶ್ರೀಹರಿಯನ್ನು ಸ್ಮರಿಸು, ಮುಂದುವರಿಯೋಣ. ಹಾಗೆ ಆಗಲಿ. ನಾನು ಪಶ್ಚಿಮಾಭಿಮುಖವಾಗಿ ಚಲಿಸಿದೆನು. ಆದರೆ ಮುಂದು ಬಂದು ನೋಡಿದಾಗ ಪುಣ್ಯಾಶ್ರಮವನ್ನು ಕಾಣುತ್ತಾ ಇದ್ದೇನೆ. ಇಷ್ಟು ಬಂದ ಮೇಲೆ ಮುನಿವರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಮುಂದುವರಿಯುವುದೇ ಒಳಿತು. ಆದುದರಿಂದ ಅವರ ಆಶೀರ್ವಾದವನ್ನೇ ವಂದಿಸಿದವನಿದ್ದೇನೆ. ಅಯ್ಯೋ, ಎದ್ದೇಳು. ನೋಡಿ ಮುನಿಯಂಗ್ರಿಗಾಗ ಶಿರವಾಗಿ ಮಾಡಿದನು ನಮನ ಬೇಗ
ಧ್ಯಾನದಲ್ಲಿದ್ದಾಗ ನನ್ನ ಪಾದಗಳಿಗೆ ನಿನ್ನ ಕಮಲಗಳು ಸ್ಪರ್ಶವಾದಾಗ ಚಕ್ಕನೆ ಎಚ್ಚರವಾಯಿತು. ಎದ್ದು ನೋಡುವಾಗ ಒಂದು ಬಾಲಕ. ನೀನು ಯಾರು ಕಂದ? ನಿನ್ನ ಅಪ್ಪ ಅಮ್ಮ ಯಾರು? ಸ್ವಾಮಿ, ಅಯ್ಯ, ಪದ್ಮಶೇಖರ ಎನ್ನುವ ನೃಪತಿಯ ಸೂನು. ಏನು ಪದ್ಮಾಕ್ಷ ಎನ್ನನು ಎನ್ನುವರೈ ಮಾತಾಡದೆ ಎನ್ನಲು ನುಡಿದ ಮಾತಾಡದೆ. ಸ್ವಾಮಿ, ವರ್ತಮಾನ ಕಾಲದಲ್ಲಿ ಪದ್ಮಾಖ್ಯಪುರವನ್ನಾಳುತ್ತಿರುವವನು ಪದ್ಮಶೇಖರ. ಏನು ಪದ್ಮಶೇಖರ? ಆತನ ಮಕ್ಕಳು ಹ. ಮಾರ್ತಾಂಡ ತೇಜ ಹಾಗೂ ಕಮಲಧ್ವಜರು. ಸ್ವಾಮಿ, ನಾವೀರ್ವರು ಕನ್ಯಾರ್ಥಿ ಹಾಗೂ ಕನಕಾರ್ಥಿಗಳಾಗಿ ಮುಂದು ಬಂದವರು. ಆದರೆ ಕನ್ಯಾರ್ಥಿಗಳಾಗಿ ಬಂದಂತಹ ನಮ್ಮ ಉದ್ದೇಶ ಇನ್ನೂ ಬಾಕಿ ಇದೆ. ಅದಕ್ಕಾಗಿ ತಮ್ಮನ ಅಭಿಪ್ರಾಯದಂತೆ ಆತ ಒಂದು ದಿಕ್ಕಿಗೆ ಸಾಗಿದ, ನಾನು ಇನ್ನೊಂದು ದಿಕ್ಕಿಗೆ ಸಾಗಿ ಬರುವಾಗ ನಿಮ್ಮ ಆಶ್ರಮವನ್ನು ಕಂಡವನಿದ್ದೇನೆ. ಆದುದರಿಂದ ನಿಮ್ಮ ಆಶೀರ್ವಾದವನ್ನು ಬೇಡುತ್ತಿದ್ದೇನೆ. ಆಶೀರ್ವದಿಸಿದ್ದೇನೆ. ನೀನು ಕೇಳಿ ಮನದಿ ಮುನಿ ತಾಳಿ ಸಂತೋಷ ಆಲಿಸುತ್ತಲೇ ವರ್ಣ ಶಾಲೆಯೋಳಿರೋ ಬಂದ ಬೇಡುವೆ ಜಪದಿನಗೆ ಬೇಡುವೆ ಜಪದಿನಗೆ. ಏನು? ನೀನು ಪದ್ಮಾಖ್ಯಪುರದ ಪದ್ಮಶೇಖರನ ಮಗನೇ? ನಿಜ. ಸಂತೋಷವಾಯಿತು, ಸಂತೋಷವಾಯಿತು. ನಿನ್ನ ಜನಕನಾದ ಪದ್ಮಶೇಖರನು ನನ್ನ ವಿದ್ಯಾರ್ಥಿಯಾಗಿದ್ದ. ಓಹೋ, ವಿದ್ಯಾರ್ಥಿ ಕಾಲದಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಯಾಗಿದ್ದ. ನಯ ವಿನಯದಲ್ಲಿ ಹೇಳಿ ಮಾಡಿಸಿದ ವ್ಯಕ್ತಿಯಾಗಿದ್ದ. ಅಂತೆಯೇ ನಿನ್ನ ನಯ ವಿನಯವನ್ನು ಕಂಡಾಗ ನನಗೆ ತುಂಬ ಸಂತೋಷವಾಯಿತು ಮಗು. ನಿನಗೆ ಎಲ್ಲ ವಿದ್ಯೆಗಳನ್ನು ನಾನು ಸಮರ್ಪಕವಾಗಿ ತಿಳಿಸಿಕೊಡುವವನಿದ್ದೇನೆ. ಆದ್ದರಿಂದ ನಾವು ನನ್ನಲ್ಲಿ ವಿದ್ಯೆಯನ್ನು ಕಲಿತು ನೀನು ಮುಂದುವರಿಯಬಹುದು. ಈಗ ವಿಶ್ರಾಂತಿಯನ್ನು ಪಡೆ. ಹಾಗೇ ಆಗಲಿ ಸ್ವಾಮಿ. ನಿನ್ನ ಅಭಿಪ್ರಾಯದಂತೆ ನಾವೇನು ಬೇರೆ ಬೇರೆಯಾಗಿ ಸಾಗಿದೆವು. ಆದರೆ ನಾನು ಮುಂದುವರೆದು ಹೋಗುವಾಗ ಮಾಂಡವ್ಯ ಮುನಿಗಳ ಆಶ್ರಮವನ್ನು ಸೇರಿದೆ. ಸರಿ. ಆತ ತಿಳಿಸಿದಂತಹ ಮಾತು, ನೀನು ಕಿರಾತನಿಂದ ಬಂಧಿಸಲ್ಪಟ್ಟೆ ಎಂಬುದಾಗಿ. ಆದುದರಿಂದ ಅವರ ಆಶೀರ್ವಾದವನ್ನು ಪಡೆದು ಮುಂದೆ ಬಂದೆ. ನಿನ್ನನ್ನು ಬಿಡಿಸಿದವನಿದ್ದೇನೆ ಈಗ ಅರ್ಥ ಆಯ್ತು. ಅಣ್ಣನನ್ನು ಅಗಲಿ ಹೋದ್ರೆ ಎಂತಹ ಕಷ್ಟ ನನಗೆ ಒಂದು ಒದಗುತ್ತದೆ ಇನ್ನು ಎನ್ನುವುದಾಗಿ. ಮುಂದಕ್ಕೆ ನಾವಿರುವರು ಒಂದಾಗಿ ಜೊತೆಯಾಗಿಯೇ ಹೋಗೋಣ. ತಮ್ಮ ತಡ ಮಾಡುವುದಲ್ಲ, ತೆರಳು. ಸಾಗೋಣ. ಬರಬರುತ್ತ ನೋಡಿದರು ಶ್ರೀರಾಜ್ಯವನ್ನು. ನೋಡಿದೆಯಾ? ಬರಬರುತ್ತ ನೋಡಿದರು ಶ್ರೀರಾಜ್ಯವನ್ನು. ಮೆರೆದು ಗೊಳಿಸುತ್ತಿಯ ಗುಡಿಗೋಪುರಗಳನ್ನು.
ದುರಂತವನ್ನು ಕಾಣುತ್ತಾ ಇದ್ದೇವೆ. ಯಾಕೆ? ಒಬ್ಬನೇ ಒಬ್ಬ ಪುರುಷ ಕಾಣುತ್ತಾ ಇಲ್ಲ. ಅದು ಹೌದು. ಎಲ್ಲಿ ನೋಡಿದರಲ್ಲಿ ಸ್ತ್ರೀಯರು. ಹಾ, ಏನಿರಬಹುದು? ಅಲ್ಲ, ಇಲ್ಲಿ ಸ್ತ್ರೀಯರ ಕಾರ್ಬಾರ್ ಎನ್ನುವುದು ಅರ್ಥವಾಗ್ತದೆ. ಯಾಕೆ? ಹಾಗಾದ್ರೆ ಇಲ್ಲಿ ಪುರುಷರೆಲ್ಲ ಓಡಿದ್ದಾರಲ್ಲ ಓಡಿಸಿದ್ದಾರ? ಒಂದೂ ತಿಳಿಯುವುದಿಲ್ಲ. ತಮ್ಮ ನೀನು ನೋಡು. ಕೂತ್ಕೋ. ನಾನು ಏನಂತ ವಿಚಾರಿಸಿ ಬರ್ತೇನೆ. ಆಗಲಿ ಆಗಲಿ. ಇತ್ತ ಕಡೆ ಬಾ. ಏನು? ಮುಂದೆ ಹೋದಾಗ ಪುರ ದ್ವಾರವನ್ನು ನಾನೊಂದನ್ನು ಕಂಡೆ. ಏನನ್ನ ಬರೆದಿತ್ತು ಗೊತ್ತುಂಟ? ಏನು? ಇದು ಸ್ತ್ರೀ ರಾಜ್ಯ. ಇಲ್ಲಿನ ಅರಸಿ ಶಶಿಪ್ರಭೆ, ಓಹೋ, ಮಂತ್ರಿಣಿ ಭ್ರಮರ ಕುಂತಳೆ, ಸೇನಾಧಿಪತಿ ಕಮಲಗಂಧಿನಿ. ಓಹೋ, ಇಲ್ಲಿಗೆ ಪುರುಷರಿಗೆ ಪ್ರವೇಶವಿಲ್ಲ. ಬಂದಿರುವಂತಾದ್ರೆ ಅವರಿಗೆ ಕಾರಾಗೃಹ ಶಿಕ್ಷೆಯನ್ನು ವಿಧಿಸ್ತಾರೆ ಅವರು ಎನ್ನುವ ಹಾಗೆ ಬರೆದಿದ್ದಾರೆ. ತಮ್ಮ ಅಷ್ಟು ಮಾತ್ರವಲ್ಲ, ಒಂದು ಲಾಂಛನವನ್ನು ನಾನು ಕಂಡೆ. ಏನು? ಪೂರ್ವ ಮಲಗಿದ ಪುರುಷನ ಎದೆಗೆ ಪೂರ್ವಳು ಸ್ತ್ರೀ ಮೆಟ್ಟಿದ್ದಾಳೆ. ಹಾಗಾದ್ರೆ ಇವರು ಅಹಂಕಾರಿಗಳು ಎನ್ನುವುದು ಸತ್ಯ. ಒಕ್ಕಣೆಯನ್ನು ಓದುವಾಗಲೇ ಅವರ ಗರ್ವ ಎಷ್ಟುಂಟು ಎಂಬುದಾಗಿ ತಿಳಿದಲ್ಲ. ನಾವು ಬಂದ ಜಾಗ ಹೇಗಾಗಿದೆ? ಸರಿಯಾದುದೇ ಆಗಿದೆ. ತಮ್ಮ, ನಾವಿಲ್ಲಿಗೆ ಬಂದದ್ದು ಇವರಿಗೆ ಗೊತ್ತಾಗ್ಬೇಕು. ಹೇಗೆ ಗೊತ್ತಾಗ್ಬೇಕು? ಕಾಣುತ್ತಿದೆ ಅಲ್ಲಂತ ವನ ನಾವಾಗಿ ಹೋಗುವುದಲ್ಲ. ನೋಡು, ವನವನ್ನು ಕೆಡಹೋಣ. ನೀನು ಹೇಳಿದಂತೆ ಉದ್ಯಾನವನ ಕಾಣ್ತಾ ಉಂಟು. ಅದನ್ನು ಕೆಡಹಿ ಕೊಂಚ ವಿಶ್ರಾಂತಿ ಪಡೆಯೋಣ. ಹಾಗೆ ಇಷ್ಟೆಲ್ಲ ಬದಲಾವಣೆ ಆಗಿದೆ ಅಲ್ಲ. ನಾನು ಎಷ್ಟು ಸಮಯ ಆಯ್ತು ಈ ಗಿಡಕ್ಕೆ ನೀರು ಹಾಕುದು? ಅಲ್ಲೊಂದು ಕುಟ್ಟಿ ಗಿಡ ಉಂಟಲ್ಲ, ಅದಕ್ಕೆ ನೀರು ಹಾಕಿ ಎಷ್ಟು ಸಮಯ ಆಯ್ತು? ಏನೇ ಬರಲಿ ಒಗ್ಗಟ್ಟಿರಲಿ. ಇದ್ದಾರಲ್ಲ ನನ್ನೊಟ್ಟಿಗೆ ಇನ್ನಿಬ್ಬರು ಇದ್ದಾರೆ. ಬರಲಿ ಒಳಗಡೆ ನೋಡುವ. ಹೇಳಿದ್ದೀರಿ ಹೇಳಿದ್ದೀರಿ. ನೋಡಿ, ಇವರು ನಮ್ಮ ಗೆಳತಿಯರು. ನಮ್ಮದು ಇದು ಸ್ತ್ರೀ ರಾಜ್ಯ ಅಲ್ವಾ? ಹೌದು, ಹಳೆ ಹುಲಿಗಳು. ಅದೇ ಸ್ತ್ರೀ ರಾಜ್ಯ. ಹೌದು, ಇಲ್ಲಿ ಮಹಿಳೆಯರು ಮಾತ್ರ. ಮತ್ತೆ ಪುರುಷರಿಗೆ ಪ್ರವೇಶ ಇಲ್ಲ. ಪುರುಷರಿಗೆ ಪ್ರವೇಶ ಇಲ್ಲ. ಪುರುಷರು ಬರ್ಬಾರ್ದು. ಯಾವ ಪುರುಷರು? ಪುರುಷರು. ಆನಂದ ಪುರುಷರು. ಇರ್ಲಿ, ಒಂದು ಮಾತು. ಇಲ್ಲಿ ಎಲ್ಲ ಅಮ್ಮ ಅಮ್ಮ ಅಂತ ಹೇಳಿದ್ದಾರೆ. ಹೂಗಿಡ ಎಲ್ಲ ಸರಿ ಇರಬೇಕು. ನೋಟೆ ಅಲ್ಲಿ ಏನಿಲ್ಲ, ಇದ್ದದ್ದೆಲ್ಲ ಖಾಲಿ ಆಗಿದೆಲ್ಲ. ಏಕೆ? ಅಲ್ಲಿ ಇದ್ದದ್ದು ಹುಬ್ಬಳ್ಳಿ ಅಂತ ಆಗಿದೆ. ಹುಬ್ಬಳ್ಳಿ ಅಲ್ಲ, ಬೆಳಗಾವಿ. ಹೂಬಳ್ಳಿ. ಹುಬ್ಬಳ್ಳಿ ಕೆಳಗೆ ಬಿದ್ದಾಗೆ ಕೆಳಗೆ ಕಾಣ್ತದೆ. ಬಿದ್ದಾಗಿದೆ ಉಂಟು. ಅಲ್ಲೊಂದು ಬಳ್ಳಿ ಇದ್ದದ್ದು ಅದು ಇಲ್ಲಿ ಹೋಯ್ತು. ಅದೆಲ್ಲಿ ಹೋಯ್ತು? ಅದು ಅಲ್ಲಿ ಆ ಕಡೆ ಸ್ವಲ್ಪ ಬಾಡಿ ಹೋಗಿದೆ. ಬಾಡಿ ಹೋಗಿದೆ. ಎಂತ? ಅಮ್ಮನ ಕೊಳ್ಳ ಸ್ನಾನ ಮಾಡುವುದು. ಅಮ್ಮಂದು ಕೊಳ್ಳ ಸ್ನಾನ ಮಾಡುವುದು. ಕೊಳಕಾಗಿ ಚಲಂ ಪಳ ಮಾಡಿದ್ದಾರೆ ಅದರಲ್ಲಿ. ಎಲ್ಲ ಕದಟಿ ಹೋಗಿದೆ. ಯಾರ ಬಂದಿದ್ದಾರೆ ಇಲ್ಲಿ? ಹಂದಿ ಬಂದಿರ್ಬೇಕು. ಬಂದಿರ್ಬೇಕು. ಸ್ವಲ್ಪ ನೋಡಿ ಬರುವಲ್ಲ. ಎಷ್ಟು ಚಂದ ಎಂತ ಅವಸ್ಥೆ. ಇಕೋಣ 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 ಇಲ್ಲಿ ಇದೆಂತ ಪ್ರತಿಮೆ ಉಂಡು. ಪ್ರತಿಮೆ ಇದು ಯಾರು? ಹೋಯ್ ಓ ಹೋಯ್ ಆಗೋ
ಗದ್ದೆಯಲ್ಲಿ ಹೋದಾಗೆ ಯಾರಂತ ನೆನೆಸಿದ್ದೀರಿ ನೀವು? ಇದು ನಮ್ಮದು ಶ್ರೀ ಸಾಮ್ರಾಜ್ಯ. ಹೌದು, ನೀವು ಅಂತ ಹೇಳಿ ನಮ್ಮ ನಾಯಕಿ ಅಂತ ಮಾತಾಡ್ತಾರೆ. ನಮ್ಮದು ನಾಯಕಿ ಇವರು. ಹೌದು, ಇದು ನಾಯಕಿಯ ಶಶಿಪ್ರಭೆ. ಶಶಿಪ್ರಭೆ. ನಾನು 3 ಹೆಸರು ಹೇಳಿದ್ದೇನೆ: ಶಶಿಪ್ರಭೆ, ಭ್ರಮರಕುಂತಳೆ, ಕಮಲಗಂಧಿ. ಶಶಿಪ್ರಭೆ ಮುದುಕಿಯ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ನಮ್ಮ ನಾಯಕಿ ಅವರು ನಮ್ಮ ನಾಯಕಿ. ಈ ಸಲ ನಾವು ನಮ್ಮನ್ನು ವಿಚಾರಿಸಿ ಆಮೇಲೆ ಹೋಗ್ಬೇಕು. ನೀವು ಎಲ್ಲ ನೀವು ಓಹೋ, ನಾವು ಈಗ ನಿಮ್ಮನ್ನು ವಿಚಾರಿಸಿ ಮತ್ತೆ ಅವರನ್ನು ವಿಚಾರಿಸಿ. ಹೌದೌದು, ಉಪನಾಯಕಿ. ಹೀಗೆ ಮುಂದುವರಿದ್ರೆ ನಿಮ್ಮನ್ನು ಮುಟ್ಟಿಸಲಿ ಅನಿಸಿ ಬಿಡ್ತಾನೆ, ಗೊತ್ತುಂಟ? ಯಾರು ನೀವು? ಎಲ್ಲಿಂದ ಬಂದದ್ದು? ಆತು. ನಾವು ಯಾಕೆ ಬಂದದ್ದು? ನಮ್ಮ ಪರಿಚಯ ಇಲ್ವೇ? ಎಷ್ಟು ಬಂದದ್ದು? ಯಾಕಾಗಿ ಬಂದದ್ದು? ನಿಮ್ಗೆ ಕಾಣುದಿಲ್ವಾ? ಇಲ್ಲಿ 2 ಜನ ಬಂದದ್ದು. ಅಲ್ಲ ಗಂಡ- ಬಂದ್ರು ಕೂಡ ತೊಂದರೆ ಇಲ್ಲ. ಎಲ್ಲ ಹಾಳು ಮಾಡಿದ್ದು ಯಾರು? ಅಲ್ಲ, ಸೊಂಟ ಮುರಿತ ನಮ್ಮ ಹಾರಿ ಸಂತಾನದವರೇ. ಅವಳಿಗೆ ರಕ್ತ ಗೊತ್ತಾರು ಇಲ್ಲ 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 ಇಲ್ಲ. ಅಲ್ಲ, ಅವಳಿಗೆ- ಎಲ್ಲರಿಗಿಂತ ಏರುದು ಅವಳಿಗೆ ಮೊದಲು. ಅಲ್ಲ, ಅವಳು ಎತ್ತರ ಇದ್ದಾಳಲ್ಲ, ಹಾಗಾಗಿ ಹಾಗೆ ರಕ್ತದೊತ್ತಡ ಸ್ವಲ್ಪ ಜಾಸ್ತಿ. ಮೇಲೆ ಹೋಗುದಲ್ಲ. ಇರ್ಲಿ ನೀವು ಸ್ವಲ್ಪ ಮಾತಾಡ್ಬೇಕು. ನಾನು ಮಾತಾಡ್ಲಿಕ್ಕೆ ಅವಳು ಮಾತಾಡಿ ಮುಗಿ. ನಿನ್ನೆ ಮಾತಾಡು. ಈಗ ನಾವು ಯಾರು ಅಂತಲ? ನೀವು ಯಾರು? ಪದ್ಮಾಖ್ಯಪುರ ಗೊತ್ತುಂಟ? ಹಾ, ಪದ್ಮಾವತಿಯವರ. ಹಾ, ಪದ್ಮಾಖ್ಯಪುರ. ಪಜಿಮಿ. ಅಲ್ಲಿ ನೀವು ಯಾರು? ಅಲ್ಲಿ ಅರಸ ಗೊತ್ತುಂಟ ಯಾರು ಅಂತ? ಯಾರು? ಪದ್ಮಶೇಖರ. ಪಟ್ರಶೇಖರ. ಪದ್ಮಶೇಖರ. ಚಂದ್ರಶೇಖರ ಆದ್ರೆ ನಮ್ಮಲ್ಲಿದ್ದ ಪದ್ಮಶೇಖರ. ಪಟ್ರಶೇಖರ. ಪದ್ಮಾಖ್ಯಪುರದ ಅರಸ. ನಿಮಗೆ ಪರಿಚಯ ಮಾಡಿದ್ದು ನಿಮ್ಮಲ್ಲಿ ಇದ್ದಾರಂತ ಕೇಳಿದ್ರೆ ಅವರ ಮಕ್ಕಳು ನಾವು. ಹಾ, ನೀವೇನು ಹೀಗೆ ತಿರುಗಾಡಿಗಳಾಗಿ ನಿಮ್ಮ ಹೊರಟದ್ದು? ಹೆಸರು? ಮಾರ್ತಾಂಡ ತೇಜ ಹಾಗೂ ಕಮಲ ಧ್ವಜರು. ಮಾರ್ತಾಂಡ. ಮಾರ್ತಾಂಡ ತೇಜ. ಪೂರ ಮಾರ್ತಾಂಡ. ಮಾರುದೆಲ್ಲಿಗೆ? ನಿನ್ನನ್ನು ಮಾರಿದ್ರೆ ಯಾರಾದ್ರು ತೆಕ್ಕೊಂಡ್ಯಾರ? ನಿಮ್ಮದೆಂತದ್ದು? ಅವರದ್ದು ಮಾಡ್ತಾರೆ. ಅವರಿಗೆ ನಾನು ಕಮಲ ಧ್ವಜ. ಕಡೆ ಮಾತ್ರ ಇರುವುದಾಗಿ ಭಾವಿಸಿದೆ. ಹಾ. ಕಿವಿಯೂ ಕೇಳುವುದಿಲ್ಲ ಅಂತ ಈಗ ಗೊತ್ತಾದ. ಒಂದು ಹೋಗಿ ಒಂದು ಹೋಗಿ. ಇರಲಿ. ಅದು ಕಮಲ ಅಲ್ಲ, ಇದು ಕಮಲ, ಅದು ಕಮಲ ಧ್ವಜ. ಕಮಲ ಧ್ವಜ ಮತ್ತೆ ಮಾರ್ತಾಂಡ ತೇಜ. ನನ್ನ ಉದ್ದೇಶ ಈಗ ಬಂದ ಉದ್ದೇಶ ಅಂತಲ್ಲ, ಹಾ, ಬಂದವರು ನಿಮ್ಮ ರಾಜ್ಯವನ್ನ ಕಂಡವರಿದ್ದೇವೆ. ಮೇಲೆ ನೋಡ್ಲಿಲ್ವಾ? ಫಲಕ ನೋಡ್ಲಿಲ್ವಾ? ಅದೇ ಫಲಕವನ್ನ ಓದಿಯೇ ಬಂದವರು. ಓದಿದ್ದು ಗೊತ್ತಾಗಿದೆ ಅಲ್ವಾ? ಗಂಡು ಸಂತಾನದವರಿಗೆ ಪ್ರವೇಶ ಇಲ್ಲ, ಗೊತ್ತಿಲ್ಲ ನಿಮಗೆ? ಅಲ್ಲಿ ಬೋರ್ಡ್ ಹಾಕಿದ್ದು ಓದಲಿಕ್ಕೆ ಕಾಣೋದಿಲ್ಲ ನಿಮಗೆ? ಸೊಂಟ ಮುರಿತೇನೆ ಮಾರಿ ಸಂತಾನದವರೇ. ಎಂತದ್ದು ಗೊತ್ತಿಲ್ಲ. ಇದು ಮಾತಾಡಿ ಅಂತ ಹೇಳಿದ್ದು. ನಿಮ್ಮ ತಲೆಗೆ ಅಷ್ಟು ಕೂಡ ನೀವು ಬೋದಾಳರು ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತೆ ನೀವು ಎಂತ ಆಗಲಿ. ಅಲ್ಲ, ನಾನು ಹೇಳುದು ಕೇಳು. ಎಂತದ್ದು? ಆ ಫಲಕವನ್ನ ಓದಿಯೇ ನಾನು ಒಳ ಪ್ರವೇಶ ಮಾಡಿದ್ದು. ಓದಿ ಬಂದವರ ನೀವು? ಹಾ. ಓದಿ ಬಂದವ? ನಮಗೆ ವಿದ್ಯಾಭ್ಯಾಸ ಉಂಟು. ಮತ್ತೆ ಯಾಕೆ ಬಂದದ್ದು? ಅದರ ಅರ್ಥ ಗೊತ್ತಾಗುವುದಿಲ್ಲ ನಮಗೆ. ಅರ್ಥ ಗೊತ್ತಾಗಿಯೇ ಒಳಗೆ ಬಂದದ್ದು ನಾವು. ಹಾ, ನೀವು ಗೊತ್ತಾಗಿ ಬಂದದ್ದು. ಒಳ ಬಂದವರು ಸರಿ. ಈಗ ಬಂದಾಗಿದಲ್ಲ. ಈಗ ಹೇಗೂ ಒಳಗೆ ಬಂದಿದ್ದೇವೆ. ಈಗ ಇಬ್ಬರಿಗೆ ಬಂದಾಗಿದೆ. ಹಾಗಾದ್ರೆ ನಾವು ಒಳಗೆ ಬಂದಿದ್ದೇವೆ ಎನ್ನುವುದನ್ನು ಹಾ, ಹಾ. ನಾವು ಬಂದಿದ್ದೇವೆ ಎನ್ನುವುದನ್ನು ನಿಮಗೆ ತಿಳಿಸ್ಬೇಕಲ್ಲ. ಹಾಗಾದ್ರೆ ಕಂಡಂತಹ ಉದ್ಯಾವರ ಕೆಡಹಿದ್ದೇವೆ. ನೀವು ಏನು ಮಾಡ್ತೀರಿ ಈಗ? ನಾವು ನಿಮ್ಮನ್ನು ಜೋರು ಮಾಡ್ತೇವೆ. ಮತ್ತೇನ್ ಮಾಡ್ತೀರಿ? ಮತ್ತೆ ನಾವು ಮಾಡುವುದಿಲ್ಲ ಪೆಟ್ಟು ನಾವು. ಕೊಡ್ತೇವೆ. ನಾನು ಪೆಟ್ಟಿಗೆ ಬರ್ತೇನೆ. ನಾವು ಪೆಟ್ಟು ಕೊಟ್ಟರೆ ಏನು ಮಾಡ್ತೀರಿ? ನೀವು ಪೆಟ್ಟು ಕೊಡುವ, ನಾವು ಪೆಟ್ಟು ನಿಮಗೆ ಮಾಡ್ತೇವೆ. ಪೆಟ್ಟು ಕೊಡ್ಲಿಕ್ಕೆ ನಾವು ಬಿಡ್ಬೇಕಲ್ವ? ಅಲ್ಲ, ಇಲ್ಲಿ ಅರಸಿ ನೀವ ಅಲ್ಲ, ಬೇರೆ ಇದ್ದ. ನಮ್ಮ ಅರಸಿ ಹೇಗಿದ್ದಾರು ನಾವೇ ಹೀಗಿರುವಾಗ ಅದನ್ನು ಊಹಿಸಿ ನೀವು. ಈಗ ಇನ್ನು ಮುಂದುವರಿದ್ರೆ ಮಾತಾಡುದಿಲ್ಲ ನಾವು. ಅಲ್ಲ, ಈ ಕ್ಷೇತ್ರಕ್ಕೆ ಇವಳೊಂದು ರಕ್ಷಾ ಕವಚವ ಅಂತ. ಹೌದು, ಲಕ್ಷಗಾವಧಿ. ಇದು ನಮ್ಮದೇ ಕ್ಷೇತ್ರ. ಇದು ಇವರ ನಮ್ಮ ಕ್ಷೇತ್ರ ಇದು. ಹಾ. ಇಲ್ಲಿ ಏನಾದ್ರೂ ಮುಂದುವರಿದ್ರೆ ಜಾಗ್ರತೆ. ಇದನ್ನು ಹಾಳು ಮಾಡುವ. ಅಲ್ಲ, ಈಗ ನಾವು ಮುಂದುವರೆದು ಆಗಿದಲ್ಲ. ಹಾ, ಹಾ. ಏನು ಮಾಡ್ತೀರಿ? ಈಗ ಎಂತ ಮಾಡ್ತೀರಿ ನೀವು? ಹೋಗ್ತೀರೋ ಅಲ್ಲ ಪೆಟ್ಟಿಗೆಯಲ್ಲಿ ನೀವು ಮಾತಾಡಿಕೊಂಡಿರು, ನಾನು ನಿಮ್ಮ- ಬರ್ತೇನೆ. ಆಗಲಿ. ನೀವು ಬಂದ ಹಾಗೆ ಹೋಗಿ. ನೀವು ಇಲ್ಲಿಯ ಉಸ್ತುವಾರಿ ಎಲ್ಲ ನಿಮ್ಮದೇ ಅಲ್ಲ? ಹೌದು, ಹೌದು, ಹೌದು. ಆಗಲಿ, ಮೆಚ್ಚಿದ್ದೇನೆ. ಹಾ. ನಿಮ್ಮ ಈ ಒಂದು ಕೆಲಸವನ್ನು ನೋಡಿ ಮೆಚ್ಚಿದ್ದೀರಲ್ಲ? ನಿಮ್ಮನ್ನು ಇಷ್ಟು ಸಮಯ ಯಾರಾದರೂ ಗುರುತಿಸಿದಾರ? ಯಾರು ಇಷ್ಟವರೆಗೆ ಗುರುತಿಸಿರಲಿಲ್ಲ. ಗುರುತಿಸ್ಲಿಲ್ಲ ಅಲ್ಲ? ಇಲ್ಲ ಇಲ್ಲ. ನನಗೆ ಹಾಗೂ ನನ್ನ ತಮ್ಮನಿಗೆ ಹಾ. ನಿಮ್ಮ ಈ ಕೆಲಸವನ್ನು ನೋಡಿ ಹಾ. ಬಹಳ ಖುಷಿಯಾಗಿ. ಒಂದು ಸನ್ಮಾನ ಹೌದಾ? ಯಾರಿಗೆ? ಆಗಲಿ, ಮೂವರಿಗೂ. ಸನ್ಮಾನ ಹಾ. ಮೂವರಿಗೂ ಒಮ್ಮೆಗೆ. ಹಾ. ಒಮ್ಮೆಗೆ. ಬೇಡ, ಕುಡಿದು ನಮಗೆ ನಿಮಗೆ ಬೇಡ. ಸನ್ಮಾನ ಮಾಡಿ. ನಮ್ಮಕ್ಕಿಂತ ದೊಡ್ಡವರೆಲ್ಲ ಇದ್ದಾರೆ, ಅವರಿಗೆಲ್ಲ ಆಗ್ಲಿ. ಅವರೆಲ್ಲ ಆದ ನಂತರ ಆದ್ರೆ ದೊಡ್ಡವರಿಗಿಂತ ಹೆಚ್ಚಿನ ಸಾಧನೆಯನ್ನು ನೀವು ಮಾಡಿದ್ದೀರಲ್ಲ. ಎಷ್ಟು ಚಂದವಾಗಿ ನೀವು ಉದ್ಯಾನವನವನ್ನು ಒಂದು ರಕ್ಷಣೆ ರಕ್ಷಿಸ್ತಾ ಮಾಡಿದ್ದೀರಾ? ಬಂದಿದ್ದೀರಿ. ಹೌದು. ಅದಕ್ಕೆ ನಾವು ಒಂದು ಬೆಲೆ ಕೊಡ್ಬೇಕು. ಆಗ್ಲಿ ಆಗ್ಲಿ ಆಗ್ಲಿ. ಆಗ್ಲಿ ಅಲ್ವಾ? ಬರ್ಲಿ ಬರ್ಲಿ ಬರ್ಲಿ. ತಮ್ಮ. ಹಾಗಾದ್ರೆ ಒಬ್ಬೊಬ್ಬರನ್ನೇ ಕಳಿಸು, ಹಾ. ನಾನು ಸನ್ಮಾನ ಮಾಡ್ತೀನಿ. ಮೊದಲು ಯಾರಿಗೆ? ಮೊದಲು ಇವಳಿಗೆ ಆಗ್ಬೋದು. ಹಿರಿಯರಲ್ಲ.
ಯಾರು ನಾವು ಅಲ್ಲಲ್ಲ ನಿಮಗಾಗ್ಬೋದು. ನನಗ ನನಗೆ ಎಲ್ಲೋ ಇಲ್ಲಿ ಎಲ್ಲೋ ಎದುರು ಕೊಂಡು ಹೋಗಿ ಕೂತ್ಕೊಳ್ಳಿಕ್ಕೆ ಇಲ್ವಾ? ನಾವು ಸನ್ಮಾನ ಮಾಡುವುದೇ ಹೆಚ್ಚು ನಿಮಗೆ. ಅಲ್ಲ ನಿಜವಾಗಿ ನನಗೆ ಮಾಡ್ಬೇಕಿತ್ತು ಮೊದಲು. ಮಾಡುವ, ಇನ್ನು ನಾವಿದ್ದೇವಲ್ಲ, ಮಾಡ್ತೇವೆ. ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ವೀರತ್ವ ಮಾಡಿದ್ದಿದ್ರೆ ಹೇಳ್ಬಹುದು ಇಲ್ಲಿ. ಹೌದೌದು. ಎಂತ ಇಲ್ಲ. ಅಲ್ಲ ನಮಗೆ ಗೊತ್ತಿಲ್ಲ ಅಲ್ಲ, ಹೇಳಿ ನೀವೇ ನಿಮಗೆ. ಇಲ್ಲ, ನಮ್ಮದು ಎಂತ ಇಲ್ಲ. ಹಾ. ನೀವು ಸನ್ಮಾನ ಮಾಡುವಾಗ ಅದನ್ನೆಲ್ಲ ಸರಿ ತೆಗೆದಿಟ್ಕೊಳ್ಳಿ, ಬೇಕಾಗ್ತದಲ್ಲ. ನಮ್ಮದು ಚಿತ್ರ ಎಲ್ಲ ಇನ್ನು ಸರಿ, ಮುಂದಕ್ಕೆ ಸರಿ. ಬೇಕಲ್ಲ, ಇನ್ನು ಮುಂದಕ್ಕೆ ಬೇಕಲ್ಲ. ಹೌದು, ಮುಂದಕ್ಕೆ ಬೇಕು. ಅಲ್ಲ ನಿಮ್ಮ ಮನೆಯಲ್ಲಿ ಒಂದು ಅಂಟಿಸ್ಲಿಕ್ಕೆ ಹೌದು, ಬೇಕಲ್ಲ? ಮತ್ತೆ ಇರ್ಲಿ, ಇರ್ಲಿ. ಅವಕಾಶ ಸಿಗುದೇ ಕಡಿಮೆ ಹಾ. ಇಂಥದ್ದೆಲ್ಲ. ಸಿಕ್ಕಿದ್ದಲ್ಲಿ ನಾವು ಸಿಕ್ಕಿದ್ದನ್ನು ನಾವು ಮಾಡ್ತೇವೆ. ಹೌದು ಇರ್ಲಿ, ಈಚೆ ಬನ್ನಿ, ಮುಂದೆ ಬನ್ನಿ. ಸಣ್ಣ ಹತ್ತಿರ ತಮ್ಮ ಮುಂದುವರಿಸು. ಒಟ್ಟಿಗೆ ಅಲ್ವಾ? ಒಟ್ಟಿಗೆ. ಒಟ್ಟಿಗೆ ಇಲ್ಲ, ಒಬ್ಬೊಬ್ಬರಿಗೆ ಒಳ್ಳೆಯದು. ಒಂದು ಆಶೀರ್ವಾದ ಕೊಡ್ಬೇಕು ಅಲ್ಲ, ನಿಮ್ಮಂತವರಿಗೆ ಸನ್ಮಾನ ಮಾಡುವುದಾದ್ರೆ ನಮ್ಮೆಲ್ಲರ ಒಂದು ಪುಣ್ಯ ಅಲ್ವಾ ಅದೊಂದು. ನಿಮ್ಮ ಯೋಗ. ಅದೆಂತ ಅಷ್ಟದಿಕ್ಕುಗಳಿಗೆ ಬಂದ. ಇರ್ಲಿ ಬನ್ನಿ, ಮುಂದೆ ಬನ್ನಿ. ಓಂ ಶ್ರೀ ಗುರುಭ್ಯೋ ನಮಃ. ನನಗೆ ಸನ್ಮಾನ ಬೇಡ, ನಾನು ಸನ್ಮಾನ ಸ್ವೀಕರಿಸುವುದಿಲ್ಲ. ನನಗೆ ಬೇಡ ಸನ್ಮಾನ. ಒಬ್ಬರಿಗೆ ಸನ್ಮಾನ ಆಯ್ತಲ್ಲ, ಇನ್ನು ನಮಗೆ ಸನ್ಮಾನ ಬೇಡ. ನೀವು ಈಚೆ ಬನ್ನಿ, ನಿಮಗೆ ಸನ್ಮಾನ ಮಾಡೋದು ಓಡುವುದೆಲ್ಲಿಗೆ? ಇದ್ದದ್ರಲ್ಲಿ ಹಿರಿಯವರು ಕಷ್ಟಪಟ್ಟು ನಿಮ್ಮ ಪುರಕ್ಕೆ ಬಂದು ನಿಮಗೆ ಸನ್ಮಾನ ಮಾಡ್ತೇವೆ ಅಂತ ಹೇಳಿದಾಗ ನೀವು ಬೇಡ ಅಂತ ಒಂದು ತಿರಸ್ಕರಿಸುವುದಾದ್ರೆ ಇಕಣ ನಾಳೆ ಅವ ಬರುವಾಗ ಉಂಟಲ್ಲ, ನೀರು ಸಿಗ್ಲಿಕ್ಕಿಲ್ಲ, ಹಾಗಾಗಿ ಸನ್ಮಾನ ಸಿಕ್ಕಿದ್ರು ಒಳ್ಳೆದು. ದೊಡ್ಡ ಮಟ್ಟಿನ ಸನ್ಮಾನ ನಾನು ಸ್ವೀಕರಿಸುವುದಿಲ್ಲ. ಸಣ್ಣ ಸಣ್ಣ ಸೊಪ್ಪು ಸಣ್ಣ ಸಣ್ಣ ತೊಂದರೆ ಇಲ್ಲ. ಇರ್ಲಿ, ನೀವು ಮುಂದೆ ಬನ್ನಿ. ಓಂ ಶ್ರೀ ಗುರುಭ್ಯೋ ನಮಃ. ಎಂತ ಸನ್ಮಾನ ಮಾಡ್ರಿ ಇದು? ಅಲ್ಲ ನೀವು ಚಂದ ಕಾಣ್ಬೇಕಲ್ಲ, ಹಾಗೆ ಅವರಿಗೆ ಒಂದು ಅವರಿಗೆ ಮಾಡ್ತೇವೆ. ಅವರಿಗೆ ವಿಶೇಷ ಸನ್ಮಾನ, ವಿಶೇಷ. ಹಿರಿಯರಲ್ವ, ಸಾಧಕರ ಸಾಧನೆಗೆ ಒಂದು ಸನ್ಮಾನ. ಸಾಧಕರಿಗೆ ಸನ್ಮಾನ ಆಯ್ತು. ಅಷ್ಟೇಯಾ? ಸನ್ಮಾನ ಆಯ್ತಲ್ಲ? ಅದು ಈಚೆ ಕೊಡಿ. ಆಯ್ತಲ್ಲ? ಆಗಿಲ್ಲ. ಸರಿ, ಕೆಲಸ ಆಗ್ಲಿಲ್ಲ. ಇದು ಸಾಲು ಬಹಳ ದೊಡ್ಡ ಉಂಟಲ್ಲ ಸಾಲು. ಹೇಗೆ ಗೊತ್ತುಂಟಾ, ಇದು ಹೀಗೆ ಭಾವಚಿತ್ರ ಒಟ್ಟಿಗೆ ತೆಗೆಯುವ. ಭಾವ- ಭಾವಚಿತ್ರ ಒಟ್ಟಿಗೆ ತೆಗೆಯುವ. ಬಾ, ಬಾ. ಹೋಗಿ ಮಾರಾಯ್ತು ನೀನು ಹೋಗಿ. ಒಟ್ಟಿಗೆ ತೆಗೆಯುವ. ಇಲ್ಲುಂಟು ನಮ್ಮದು ಯಾವ ಕಡೆಗೆ ಇದೀಗ? ಹೋಗ್ತದೆ ಹೋಗ್ತದೆ. ಅವರನ್ನು ಸೇರಿಸಿ, ಇಲ್ಲದ್ರೆ ಕಷ್ಟ ಉಂಟು. ಎಲ್ಲ ಬನ್ನಿ, ಎಲ್ಲ ಬನ್ನಿ. ಅಶ್ವತ್ಥ ಹಾಕಿದಾಗೆ ಮೆಲ್ಲ 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 ಮೆಲ್ಲ. ಅದು ಗೂಟೆ ಬೇಕಲ್ಲ. ಇನ್ನೊಂದು ಬಾಕಿ ಆಯ್ತು. ಕರಳು ಬರ್ತದೆ ಇನ್ನೊಂದು ಬಾಕಿ ಆಯ್ತು. ಎಲ್ಲಿ ಹೋಯ್ತು ಅದು? ಹೋಗ್ಬೋದಲ್ಲ ಇದು? ನಮ್ಮದು ಯಾವ? ಇಲ್ಲಿ ಯಾವ ಕಡೆಗೆ? ಈ ವಿಷಯವನ್ನು ಹಾ, ನಿಮಗೆ ಶಶಿಪ್ರಭೆಗೆ ಹೇಳಬೇಕು. ಅಮ್ಮನಿಗೆ ಹೂವಾಚ. ನಾವು ಏನೇನು ಮಾಡಿದ್ದೇವೆ ಹಾ. ಎಲ್ಲವನ್ನು ಹೇಳಬೇಕು. ಈ ಮುಖಕ್ಕೆ ಸುಣ್ಣ ಬಳಿಯುವುದರಲ್ಲಿ ಹುಷಾರಿದ್ದೀರಿ ನೀವು. ಅಲ್ಲ, ಎರಡು ಜಾಸ್ತಿ ಹೇಳಿದ್ರೆ ನಮಗೆ ಬೇಸರ ಇಲ್ಲ. ಒಂದಕ್ಕೆ ಎರಡು. ಹಾ. ನಾವು ಬಂದಿದ್ದೇವೆ ಎಂಬುದು ಹಾ. ಅವಳಿಗೆ ಗೊತ್ತಾಗ್ಬೇಕು. ನೀವು ತಪ್ಪು ಮಾಡ್ತಿದ್ದೀರಿ, ಯಾಕೆ? ತಪ್ಪು ಮಾಡ್ತಿದ್ದೀರಿ. ಮಲಗಿದ ಸರ್ಪದ ಮೆಟ್ಟಿದ್ದೀರಿ, ನೀವು ಬಿಡ್ಲಿಕ್ಕಿಲ್ಲ. ನಾವು ಸರ್ಪ ಯಾರು? ನಮ್ಮ ಅಮ್ಮ ಬಂದ್ರೆ ನಿಮ್ಮನ್ನು ಬಿಡ್ಲಿಕ್ಕಿಲ್ಲ. ಸರ್ಪ ಯಾರು? ಈ ದೊಡ್ಡ ಸರ್ಪ. ನಿಂಗೆ ಸ್ವಲ್ಪ ಹೊತ್ತಿನ ನಂತರ ತೋರಿಸ್ತೇನೆ ನಾನು. ಇದು ಎಂತ ಗೊತ್ತುಂಟಾ, ಇದು ಎಂತ ಗೊತ್ತುಂಟಾ, ಎಂತ? ಒಂದು ಹರಕೆಗೆ ಹುಟ್ಟಿದ್ದು, ಮತ್ತೊಂದು ಕುಟುಂಬದಲ್ಲಿ ಇದ್ದ ಎಲ್ಲ ದೋಷ ಇದಕ್ಕೆ ಬಂದು ಸೇರಿದೆ. ಅದರ ಪ್ರಭಾವ ಇದು. ರಕ್ತದೊತ್ತಡ ಎಲ್ಲ ಉಂಟು ಇದಕ್ಕೆ. ಸಕ್ಕರೆ ಕಾಯಿಲೆ ಇರಬಹುದು ಇದಕ್ಕೆ. ಇದರ ಪ್ರತಿಫಲವನ್ನು ನೀಡದಿದ್ರೆ ನಾನು ರಾಜಪೀಠದಲ್ಲಿ ಹೋಗಿ ಅಯ್ಯೋ! ಬಂದವರಿಗೆ ಸರಿಯಾದ ಶಾಸ್ತಿಯನ್ನ ಮಾಡಿದ್ದಾಗಿದೆ. ಇದರ ಪ್ರಭಾವ ಬೀರ್ತದೆ ಎನ್ನುವುದು ನಮಗೆ ಗೊತ್ತುಂಟು. ಆದ್ದರಿಂದ ಯುದ್ಧದ ನಿರೀಕ್ಷೆಯಲ್ಲಿ ನೋಡೋಣ.
ಶಶಿಪ್ರಭೆ ಎಂದು ಕೇಳಿದ್ದೇವೆ. ನಾನೇ ಸರಿ. ಹೊರಟು ಬಂದಂತಹ ಕಾರ್ಯ ಅನೇಕ ವಿಧದಲ್ಲಿ ಆಲಿಸಬೇಕು. ಕಾಳಿಕಾದೇವಿಯ ಅನುಗ್ರಹದಿಂದ ಹಾಗೂ ನನ್ನ ಶಕ್ತಿ ಸಾಮರ್ಥ್ಯದಿಂದ ಈ ಸ್ತ್ರೀ ರಾಜ್ಯವನ್ನು ನಿರ್ಮಿಸಿದ್ದೇನೆ. ಇದರನ್ನು ಆಳುತ್ತಿರುವವಳು ನಾನು, ಶಶಿಪ್ರಭಾ ಎನ್ನುವ ಹಾಗೆ. ಆದರೆ ಮಾತೆ ಅನುಗ್ರಹದಿಂದ ವರಹ ಮಾಲಿಕೆ ಹಾಗೂ ಅರ್ಧಶ್ರಾನನ್ನು ಪಡೆದುಕೊಂಡವಳು ನಾನು. ಈ ಪುರದಲ್ಲಿರುವವಳು ಎಲ್ಲರೂ ಸ್ತ್ರೀಯರೇ. ಹರಿಯುವಂತಹ ನೀರು ಸ್ತ್ರೀ, ಬೀಸುವಂತಹ ಗಾಳಿ ಗಂಡಾದರೂ ಹಾರುತ್ತಿರುವಂತಹ ಹಕ್ಕಿಗಳು ಎಲ್ಲವೂ ಹೆಣ್ಣೆ. ಆದರೆ ಎಲ್ಲರೂ ಆಲೋಚಿಸುವುದು ಹೇಗೆ? ಎಲ್ಲರೂ ಸ್ತ್ರೀ ಇರುವ ಕಾರಣದಿಂದಲಾಗಿ ನಮ್ಮ ಪುರ ಹೇಗೆ ಮುಂದೆ ನಡೆಯುತ್ತದೆ ಎಂಬುದಾಗಿ. ಅದಕ್ಕೇನೂ ಭಯವಿಲ್ಲ. ನಮ್ಮಲ್ಲೊಂದು ಕೊಳವಿದೆ. ಆ ಕೊಳದಲ್ಲಿ ಒಮ್ಮೆ ಮುಳುಗಿ ಎದ್ದರೆಂತಾದರೆ ಅವರು ಗಂಡಾಗಿ ಬದಲಾಗುತ್ತಾರೆ. ಅದಾದ ಮೇಲೆ ನಾವು ಸಂತಾನವನ್ನು ಪಡೆಯುತ್ತೇವೆ. ಪುನಃ ಕೊಳದಲ್ಲಿ ಮುಳುಗಿದಂತಾದರೆ ನಾವು ಪುನಃ ಹೆಣ್ಣಾಗಿ ಬದಲಾಗುತ್ತೇವೆ. ಆದರೆ ಈ ಸ್ತ್ರೀ ರಾಜ್ಯವನ್ನು ಹೇಗೂ ನಾನು ನಿರ್ಮಿಸಿದ್ದೇನೆ. ಆದರೆ ಇದರ ಆಳ್ವಿಕೆಯನ್ನು ನಾನು ಒಬ್ಬಳು ನಡೆಸುತ್ತಿರುವ ಹಾಗೆ ನನಗೊಬ್ಬಳು ಮಂತ್ರಿ ಇದ್ದಾಳೆ. ಇದಕ್ಕೆ ಅವಳೇ ಕಾರಣ. ಸ್ಥಾನವನ್ನು ವಹಿಸದೆ ಅಂತಾದರೆ ನನಗೊಬ್ಬಳು ಮಂತ್ರಿನೇ ಇದ್ದಾಳೆ, ಭ್ರಮರ ಕುಂತಲೆ ಎನ್ನುವ ಹಾಗೆ. ಈಕೆಯು ನನಗೆ ಒಂದು ಶಕ್ತಿ ಸಾಮರ್ಥ್ಯವನ್ನು ತುಂಬುವವಳು. ಈ ಸ್ತ್ರೀರಾಜ್ಯದ ಆಳ್ವಿಕೆಯನ್ನು ಮಾಡುತ್ತಾ ಬರುತ್ತಾ ಇದ್ದೇವೆ. ಆದರೆ ಒಂದು ರಾಜ್ಯವನ್ನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಕೇವಲ ಅಧ್ಯಕ್ಷ ಹಾಗೂ ಮಂತ್ರಿ ಇರುವುದು ಸಾಧ್ಯ ಉಂಟೆ? ಆಹಾ, ಸೇನಾನಿಗಳು ಬೇಕು. ಅದರಲ್ಲೂ ಸೇನಾಧ್ಯಕ್ಷೆಯಾಗಿ ಕಮಲಗಂಧಿಯನ್ನು ನೇಮಿಸುತ್ತೇನೆ. ಈಕೆಯು
ಎಲ್ಲ ರಾಜ್ಯವನ್ನು ಸಾಗುತ್ತಿರುವಂತಹ ಸಂದರ್ಭದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ. ಆದರೆ ನಾನು ಬರುವಂತಹ ವೇಳೆಯಲ್ಲಿ ಕೇಳಿಸಿದಲ್ಲ ಜಯಘೋಷವು ಹೇಗೆ ಗೊತ್ತೇ? ಶಶಿಪ್ರಭಾ ಮಹಾದೇವಿಗೆ ಜಯವಾಗಲಿ ಜಯವಾಗಲಿ ಎಂಬುದಾಗಿ. ಇದನ್ನು ಕೇಳಿದಾಗ ಮನಸ್ಸಿಗೆ ಅದೆಷ್ಟೋ ಸಂತೋಷವೇ ಆಗುತ್ತಾ ಇದೆ. ಆದರೆ ಒಂದು ವಿಚಾರ, ಯಾರಲ್ಲಿ ಬರುತ್ತಿರುವುದು? ಮುಚ್ಚಿದೆ ಬಾಯನ್ನು. ಯಾವ್ದು ಮುಚ್ಚಿದ್ರು ಇದು ಹೊರಗೆ ಹೋಗ್ತಿದ್ದಾರೆ. ಏನಾಯ್ತು ನೋಡಿ, ಎಲ್ಲಿಂದ ನೋಡಿ ಅಮ್ಮ ಗೊತ್ತಾಗೋದಿಲ್ಲಮ್ಮ. ಅವಸ್ಥೆ ನೋಡಿ ಅಮ್ಮ. ನಿಮ್ಮ ಅವಸ್ಥೆ ನೋಡುವುದಕ್ಕಿಂತ ಮುನ್ನ ನೀವು ಯಾರು? ನಾವು ನಿಮ್ಮವರಮ್ಮ. ನಮ್ಮವರೇ? ಈ ಪುರದಲ್ಲಿ ಅದೆಷ್ಟೋ ಜನರಿದ್ದಾರೆ, ಅದರಲ್ಲಿ ನೀವು ಯಾರು? ನಾವು ವನಪಾಲಕರು. ಹಾ ಸರಿ ಸರಿ. ವನವನ್ನು ಪಾಲನೆ ಮಾಡುವುದಕ್ಕೆ ನಿಮ್ಮನ್ನು ನೇಮಿಸಿದ್ದೇನೆ. ಹೌದಮ್ಮ. ತುಂಬಾ ಜನ ಇದ್ದಾರಲ್ಲ, ಮರವು ಕಾಯಿಲೆ ಸ್ವಲ್ಪ. ಯಾರಿಗೆ? ಅಲ್ಲ, ತುಂಬಾ ಜನ ಇದ್ದಾರೆ, ಮುಖ ನೆನಪು ಬರುವುದಿಲ್ಲ ಅಂತ. ನಾವು ಜಲಜ, ಇಮ್ಮಲ್ಲ, ಕಮ್ಮಲ್ಲ, ಸುಮಾರು ಜನ ಇದ್ದಾರೆ. ಅವರೆಲ್ಲ ಅಲ್ಲೇ ಇದ್ದಾರೆ, ಓಟಿ ಹೋಗಿದ್ದಾರೆ. ಅವರು ಕಾವಲು ಕಾಯ್ತಾ ಇದ್ದಾರೆ. ಇದ್ದಾರಮ್ಮ. ಹೌದು, 30 ಮಂದಿ ಇದ್ದೇವೆ ಈಗ. 30 ಮಂದಿ. ಮತ್ತೆ ಉಳಿದವರು ಹೋಗಿ ಆಗಿದ್ದಾರೆ. ಹೋಗಿ ಆಯ್ತಾ? ಅವರ ಪಾಲಿ ಮುಗಿಯಿತಮ್ಮ. ಆದ್ರೆ ಒಂದು ನಿಮಗೆ ನೇಮಕ ಕೊಟ್ಟದ್ದು ಯಾಕೆ? ನೇಮ ಇವ ಮೊನ್ನೆ ಮುಗೀತಲ್ಲ. ನೇಮ ಯಾವಾಗ? ಅದಲ್ಲ, ಹಾಗಲ್ಲ, ನಿಮ್ಮನ್ನು ಪಾಲನಾ ಕಾರ್ಯಕ್ಕೆ ನೇಮಿಸಿದ್ದು. ನೀವು ಕೆಲಸವನ್ನು ಮಾಡುತ್ತಿರುವಂತಹ ವೇಳೆಯಲ್ಲಿ ಎಂತದ್ದು ನಿಮ್ಮ ಅವಸ್ಥೆ ಇದು? ಕೆಲಸ ಕಾರ್ಯಗಳನ್ನು ನಿಯತ್ತಿನಿಂದ ಮಾಡುತ್ತಿದ್ದೇವೆ. ಯಾವುದು? ಯಾರೋ ಬಂದು ನಮ್ಮನ್ನು ಗಂಡು ಮಕ್ಕಳ ಪ್ರವೇಶ ಆಗಿದೆ, ನಮ್ಮ ಪುರುಷರು ಬಂದಿದ್ದಾರೆ, ಮಾರಿ ಸಂತಾನದ ಪುರುಷರು ಪ್ರವೇಶ ಆಗಿದೆ. ಅಮ್ಮ, ನೀವೇ ಕಾಪಾಡಬೇಕು, ನಮ್ಮ ಅವಸ್ಥೆ ನೋಡಿ ಅಮ್ಮ. ಅಮ್ಮ ಮಾತಾಡಿದ್ರೆ ಹಾಗೆ ಅಮ್ಮ, ತುಂಬಾ ಮಾತಾಡ. ನಮಗೆ ಅದನ್ನೇ ಆಗದಿಂದ ಮಾಡುತ್ತಾ ಇದ್ದೇನಲ್ಲ. ನೀವು ಮಾತಾಡಿದಕ್ಕೆ ನಾನು ಏನಾದ್ರು ಹೇಳಿದ್ದೇನಾ? ಅಡೆ ತಡೆ ಇಲ್ಲದೆ ಮಾತಾಡ್ತಾ ಇದ್ದೇವಮ್ಮ. ದಿವಸನೂ ಬರ್ತಾ ಉಂಟಮ್ಮ. ಇಷ್ಟರೊಳಗೆ ನಮಗೆ ಇಂಥ ಪರಿಸ್ಥಿತಿ ಒದಗಿದ್ದಿಲ್ಲಮ್ಮ. ಈ ಉದ್ಯೋಗ ಬೇಡವೇ ಬೇಡಮ್ಮ ನಮಗೆ. ಅದ್ಯಾಕೆ ಹಾಗೆ? ಈ ನೌಕರಿ ಬೇಡಮ್ಮ ನಮಗೆ. ನಾನು ಹೇಳುವಾಗ ನನಗೆ ಬೇಕು ಬೇಕಂತ ಜಗಳ ಮಾಡುತ್ತಿದ್ದವರು ನೀವು. ಹೌದಾ? ಈಗ ಕೆಲಸ ಬೇಡ ಅಂತ ಒಳ್ಳೆ ಹೇಳುತ್ತಾ ಕೆಲಸ ಅಂತ ಎನಿಸಿದೆ ಅಮ್ಮ. ಈ ನಮ್ಮನ್ನೇ ಬೀಳ್ತದೆ ಅಂತ ನಾವು ಎನಿಸಿರ್ಲಿ. ಅದೇ ಈಗ ಎಂತದ್ದು ಬಿದ್ದದ್ದು ಎಂತದ್ದು? ಪೆಟ್ಟು ಕೊಟ್ರೆ ಪೆಟ್ಟು. ಅಮ್ಮ, ಉದ್ಯಾನವನ್ನು ಕಾಯ್ತಾ ಇದ್ದೇವಾ? ಸರಿ. ಹೂ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೇವಾ? ನಮ್ಮ ಕರ್ತವ್ಯದಲ್ಲಿ ಲೋಪ ಬರಬಾರ್ದು ಅಂತ ಕಾಯ್ತಾ ಇರುವಾಗ ಇಬ್ಬರು ಹುಂಡು ವೇಷದವರು, ಪುರುಷ ಸಂತಾನದವರು. ಅದಮ್ಮ, ಎಂತದ್ದು ವೇಷ ಮಾಡಿದವರ? ಹುಂಡು ವೇಷದವರು ಪುರುಷರು. ಹುಡುಗರಮ್ಮ. ಹುಡುಗರ? ಹೌದು, ನಮ್ಮ ರಾಜ್ಯಕ್ಕೆ ದಾಳಿ ಮಾಡಿದ್ದಾರಮ್ಮ.
ಅವರು ಬರುವಾಗ ನೀವೇನು ತಿನ್ನುತ್ತಾ ಇದ್ದೀರಾ? ಇಲ್ಲ ಮತ್ತೇನು? ತಗೊಳ್ಳಿಲ್ಲ ಅಮ್ಮ. ಅದಕ್ಕೆ ನೀರು ಹಾಕ್ತಾ ಇರುವಾಗ ಅವ್ರು ನೋಡಿ ಅಮ್ಮ ಅವಳು ಹೇಳ್ತಾ ಇದ್ದಾರೆ. ಎಂತದೇ ನಿನ್ನ ಮುಖ? ಅಷ್ಟು ಚಂದವಾದಂತಹ ಮುಖಕ್ಕೆ ಏನಾಯ್ತು? ಮುಖ ನೋಡಿ ಏನಾಯ್ತು ನೋಡಿ ಅಮ್ಮ ನನ್ನದು ನೋಡಿ ಅಮ್ಮ. ಸುಣ್ಣ ಮೂಗಿಗೆ ಬರೆದರು ಬಣ್ಣವ ಮ್ಯಾಗೆ ಸಣ್ಣ ಹುಡುಗರ ಸಣ್ಣ ಹುಡುಗರ ಬಣ್ಣಿಸುವ ನಾ ಬಣ್ಣಿಸುವ ಅಮ್ಮ ನಾವು ಎಂದಿನಂತೆ ಉದ್ಯೋಗದಲ್ಲಿ ಇರುವಾಗ ಇಬ್ಬರು ಪುರುಷರು ಬಂದದ್ದು ಹೌದಮ್ಮ. ನಾನು ಕೇಳಿದೆ, ಎಲ್ಲಿಂದ ಬಂದದ್ದು, ಯಾರು ನೀವು, ಯಾಕೆ ಬಂದದ್ದು, ಯಾವುದರಲ್ಲಿ ಬಂದದ್ದು ಅಂತ ವಿಚಾರಣೆ ಮಾಡಿದೆ. ಪ್ರಶ್ನೆ ಮಾಡ್ಬೇಕಿತ್ತು. ಹೌದು ಮಾಡಿದೆ. ಮಾಡುವಾಗ ಯಾವುದರಲ್ಲಿ ಹೋಗುದು ಅಂತ ಹೇಳಿಲ್ವಾ? ನಿಲ್ಲಿ, ನಾನು ಹೇಳುದಿಲ್ವಾ? ಕೇಳಿದೆ ಅಮ್ಮ. ಆವಾಗ ಹೇಳಿದ್ರು ಏನು? ಪದ್ಮಾಕ್ಯ ಪುರಂತೆ, ಚಂದ್ರಶೇಖರ್ ಅಂತೆ. ಚಂದ್ರಶೇಖರ ಅಲ್ಲ, ಚಂದ್ರಶೇಖರ ಇಲ್ಲ, ಅವ ಹೋಗಿ ಆಗಿದೆ. ಇವ ಪದ್ಮಶೇಖರ್ ಅಂತೆ. ಮತ್ತೆ ತಾಯಿ ಪಜಿಮೀನ್. ಪಜಿಮೀನ್ ಪದಿಮಿನ್ ಪದ್ಮಿನಿ. ಅವರ ಮಕ್ಕಳು ಮಾರ್ತಾಂಡ ಅಂತ. ಮಾರ್ತಾಂಡ ಮತ್ತು ಕಮಲ ಧ್ವಜ. ಮಾತಾಡ ತೇಜ ಕಮಲ ಧ್ವಜ. ವಿಚಾರಣೆ ಮಾಡಿದೆ. ಎಲ್ಲಾ ರಾಜ್ಯವನ್ನು ಸಂಚರಿಸಿ ಕೊನೆಗೆ ನಮ್ಮ ಪುರವನ್ನು ಪ್ರವೇಶ ಮಾಡಿದ್ದಾರೆ. ಯಾಕೆ ಬಂದದ್ದು ಅಂತ ಕೇಳಿದೆ. ದಿಗ್ವಿಜಯಕ್ಕೋಸ್ಕರ ಬಂದದ್ದು. ಅವರನ್ನು ಎದುರಿಸಿ ಕಳಿಸಬೇಕಿತ್ತು. ಕಾಣಿಕೆಯನ್ನು ಕೊಡ್ಬೇಕಂತೆ. ನಾವು ಸುಮ್ಮನೆ ಬಿಡ್ಲಿಲ್ಲಮ್ಮ. ಅದೇ ನಿಮ್ಮ ಕೆಲಸವೂ ಹಾಗೆ. ಕಾಯಿಸಿ ಬಿಟ್ರು. ನಾವು ಸ್ತ್ರೀಯರು ಎಲ್ಲದಲ್ಲೂ ಮೇಲಿದ್ದೇವೆ. ನಾವು ಸುಮ್ಮನೆ ಬಿಡ್ಲಿಲ್ಲ. ಯುದ್ಧವನ್ನು ಮಾಡಿದೆ. ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಮುಖ ನೋಡಿ ಅಮ್ಮ. ಏನೇ ಅದು? ಇಲ್ಲಿಂದ ಇಲ್ಲಿವರೆಗೆ 3 ಜನರ ಮುಖಕ್ಕೆ ಕೂಡ ಸುಣ್ಣವನ್ನು ಬೆಳೆದಿದ್ದಾರೆ. ಇಷ್ಟು ಮಾತ್ರವಲ್ಲ, ಹಗ್ಗದಿಂದ ಮೆಟ್ಟಿ ತಟ್ಟಿ ಕುಟ್ಟಿ ನಮ್ಮನ್ನು ಈ ಅವಸ್ಥೆ ಮಾಡಿದ್ರ. ಅವರ ಕಾಲು ನೋಡಿ ಅಮ್ಮ. ಅವರಿಗೆ ಇಲ್ಲದ್ರೆ ಕಾಲು ನೋವು. 1 ವರ್ಷ ಪೂರ್ತಿ ಆಗ್ಲಿಲ್ಲ. ಈಗ ಹುಷಾರಿ ಆಗಿದ್ದಾರೆ. ನಾವು ಕೆಲಸಕ್ಕೆ ಸೇರಿಸಿಕೊಂಡು ಬೇಕಾದ ಮತ್ತೊಂದು ನಾನೇ ಕೊಟ್ಟಿದ್ದೇನೆ. ಆದ್ರೆ ಇನ್ನೂ ತೊಂದರೆ ಆಗಿದೆ. ಇನ್ನೂ ತೊಂದರೆ. ವನಪಾಲಕಿಯರೇ, ಅಮ್ಮ ಅಮ್ಮ ನೀವೇನು ಅಮ್ಮ, ನನಗೆ ಈ ಕೆಲಸ ಬೇಡಮ್ಮ. ಇನ್ನದೊಂದು ಮುಗಿಲಿಕ್ಕಿಲ್ವಾ? ಅವಳಿಗೆ ನಾನು ಪುರುಷರ ಸ್ಪರ್ಶದಿಂದ ಈ ನನ್ನ ಸುಕೋಮಲವಾದ ದೇಹವು ಭ್ರಷ್ಟವಾಯಿತು. ನಾನು ಅಗ್ನಿ ಸ್ಪರ್ಶ ಮಾಡಿ ಸಾಯ್ತೇನೆಮ್ಮ. ನನಗೆ ಕೆಲಸವು ಬೇಡ.
ಏನು ನೀವು ಶಶಿ ಪ್ರಭೆ ಅಲ್ಲಂತೆ ಅಲ್ಲವೇ? ನೀವು ಶಶಿ ಪರಪ್ಪು ಅಂತ ಹೇಳಿದ್ರು ಆಗ ನನಗೆ ಒಂದು ಹೇಳಿದ್ದಮ್ಮ. ಆ ವಿಚಾರವನ್ನು ಅವರು ಹೇಳಿದ್ದು ನೀನೇ ಹೇಳುತ್ತಾ ಇರು. ಅವರು ಹೇಳಿದ್ದಮ್ಮ ಅವರು ಹೇಳಿದ್ದು. ಅವನನ್ನು ಬಿಡಬಾರ್ದು. ಅವರಿಗೆ ಗಂಡು ಸಂತಾನದವರಿಗೆ ನಿನ್ನನ್ನು ಸರಿಯಾಗಿ ಬುದ್ಧಿ ಕಲಿಸ್ಬೇಕಮ್ಮ. ನಿನ್ನನ್ನು ನೋಡುವಾಗಲೇ ಅರ್ಥವಾಗುತ್ತಾ ಇದೆ ನಿನಗೆ ನಿಲ್ಲುವಂತಹ ಶಕ್ತಿಯೂ ಇಲ್ಲ ಅವಳಿಗೆ. ಅಲ್ಲಿ ಹಿಂದೆ ಮುಂದೆ ಎಲ್ಲ ಪಡಿದ್ರಮ್ಮ. ಅದು ಕಾಣುತ್ತಾ ಇದೆ. ಅದಕ್ಕೆ ಹೇಳುವುದು ವನಪಾಲಕಿಯರೇ, ನೀವೇನು ಚಿಂತೆ ಪಡುವಂತಹ ಅಗತ್ಯವೇ ಇಲ್ಲ. ಒಳಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಅಮ್ಮ ಮದ್ದಿಗೆ ನಮಗೆ ಸ್ವಲ್ಪ ಎಣ್ಣೆದೆಲ್ಲ ವೇಸ್ಟ್ ಆಗ್ಬೇಕಂತ ಅಮ್ಮ. ಸ್ವಲ್ಪ ರಜೆ ಬೇಕು, ವಿಶ್ರಾಂತಿ ಬೇಕು. ಒಂದು ಹೊಟ್ಟೆಗೆ ಏನು ಬೇಕು, ಮೈಗೆ ಏನು ಬೇಕು, ಎಲ್ಲ ವ್ಯವಸ್ಥೆ ಒಳಗೆ ಮಾಡುತ್ತೇವೆ. ನಮಗೆ ವೇತನ ಸಹಿತ ರಜೆ ಕೊಡ್ಬೇಕಮ್ಮ. ರಜೆ ನಾವು ಕೆಲಸದಲ್ಲಿರುವಾಗ ಆಗಿತ್ತಲ್ಲ. ಒಂದು 4 ದಿನ ವಿಶ್ರಾಂತಿ ಪಡೆದ್ರೆ ಎಲ್ಲ ಸರಿ ಆಗ್ತದೆ. 4 ದಿವಸ ಬೇಕಮ್ಮ, ಒಂದು 15 ದಿವಸ ಬೇಕಮ್ಮ. 15 ದಿವಸದಲ್ಲಿ ಎಂತ ಮಾಡ್ತೀನಿ? ವೇತನ ಸಹಿತ ಆದ್ರೆ ಒಂದು 15 ದಿವಸ ಇರ್ಲಿ ಅಂತ. ನಿನಗೆ ಏನು ವ್ಯವಸ್ಥೆ ಬೇಕು ಎಲ್ಲ ಯಾಕಂತ ಹೇಳಿದ್ರೆ ಅವಳದ್ದು 15 ದಿವಸ ಮುಗಿತು. ರಜೆ ಕೊಟ್ರೆ ಅವಳದ್ದು ಮುಗಿತು. ಅವರು ನಿನ್ನದು ಎಷ್ಟು ಎಲ್ಲಿಯಾದ್ರೂ ದಿನ? ವ್ಯಾಪಾರ ಶುರು ಮಾಡಿದ್ರೆ ಹೌದು ಬೇಡ ನೋಡಿ ಒಳಗಿದ್ದುಕೊಳ್ಳಿ. ಸರಿ ಅಮ್ಮ. ಏನು ವ್ಯವಸ್ಥೆ ಬೇಕು ಎಲ್ಲವನ್ನು ನಾನು ಮಾಡಿಕೊಡ್ತೇನೆ. ಆಗಲಿ ನೀವೇನು ಒಳಗಿದ್ದುಕೊಳ್ಳಿ. ವಿಶ್ರಾಂತಿ ಬೇಡಿದ್ದೇವೆ. ವನಪಾಲಕಿಯರು ಆಡಿದಂತಹ ಮಾತುಗಳನ್ನು ಕೇಳಿ ಕೋಪ ಉಕ್ಕಿ ಹೇರುತ್ತಾ ಬರುತ್ತಾ ಇದೆ. ನಮ್ಮ ಸ್ತ್ರೀರಾಜ್ಯಕ್ಕೆ ಪರಪುರುಷರ ಆಗಮನವಲ್ಲವೇ? ಎಲ್ಲಿ ಕಮಲದಿಂದ ನಿಂತ ಒಮ್ಮೆ ನಮ್ಮ ಮೇಲೆ ಶ್ರೀರಾಜನ ಸೇನಾಧಿಪತಿಗಳು ಯುದ್ಧ ಬರಬೇಕು ಎನ್ನುವ ಹಾಗೆ ಕರೆಯಾಯಿತು. ಓಡೋಡಿ ಕಂಡು ಬಂದೆ ನಮ್ಮ. ನನ್ನಿಂದ ಏನಾಗಬೇಕು? ನಮ್ಮದಾದಂತಹ ಈ ಸ್ತ್ರೀ ರಾಜ್ಯದಲ್ಲಿ ಇರುವುದು ಎಲ್ಲರೂ ಸ್ತ್ರೀಯರೇ. ಆದರೆ ಇಬ್ಬರು ಪರಪುರುಷರ ಆಗಮನವಾಗಿದೆಯಂತೆ. ನಾನು ಯುದ್ಧಕ್ಕಾಗಿ ಮುಂದೆ ನಿಂತಿದ್ದೇನೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಪರಪುರುಷರ ಅತಿಕ್ರಮಣವಾಯಿತು. ಸರಿ, ಚಿಂತಿಸಬೇಡಮ್ಮ, ಚಿಂತಿಸಬೇಡ. ಬಾಂಧವನೆಷ್ಟು ಸಮರ್ಥನಾದ ಅವನನ್ನು ಮೆಟ್ಟಿ ಅವನ ಶಿರವನ್ನು ಚಂಡಾಡಿ ಬರ್ತೇನೆ. ಆಶೀರ್ವಾದ ಮಾಡಮ್ಮ. ಕಮಲಗಂಧಿನಿ, ನಿನ್ನ ವಿರೋಚಿತವಾದಂತಹ ಮಾತುಗಳನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇನ್ನು ತಡ ಮಾಡುವುದು ಸರಿಯಲ್ಲ. ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೋ, ಹೋಗಿ ರಥವನ್ನೇರುವ. ಅಮ್ಮ
ತನು ಮರೆದು ಯುದ್ಧ ಸನ್ನದ್ಧವಾಗಿ ಒಳ್ಳೆ ಕಣೆಗೊಂಡವನ ಕುಂತಳೆಯಾಗಲೆಂದು ವಿನಯದೊಳಿದೆಂದಳು. ಭ್ರಮರಕುಂತಲೆ, ಇದೋ ಭ್ರಮರಕುಂತಲೆಯ ಪ್ರಣಾಮಗಳು. ಎದ್ದೇಳು ಅಮ್ಮ. ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ದಿಗ್ವಿಜಯಾಕಾಂಕ್ಷಿಯಾಗಿ ಹೊರ ರಾಜ್ಯಕ್ಕೆ ನಡೆದವಳು ನಾನು. ಇಂಥ ಕಡೆ ಅವರು ಬರುವಂತಹ ಕಾಲಕ್ಕೆ ಅದೇನೋ ವಿಚಿತ್ರ. ಸಭಾ ವಲಯವನ್ನು ಪ್ರವೇಶಿಸಿದಂತಹ ಕಾಲಕ್ಕೆ ನಿಮ್ಮನ್ನು ಕಾಣುತ್ತಾ ಇದ್ದೇನೆ. ಕಣ್ಣುಗಳು ಕೆಂಡದ ಉಂಡೆಗಳ ಹಾಗೆ ಕಾಣಿಸ್ತಾ ಇದೆ. ಬಿಸಿ ಉಸಿರು ಬಿಡ್ತಾ ಇದ್ದೀರಾ, ಯುದ್ಧ ಸನ್ನದ್ಧರಾಗಿದ್ದೀರಾ ಎಂಬುದನ್ನು ಅರಿತುಕೊಂಡವಳಿದ್ದೇನೆ. ಬಂದಂತಹ ವಿಚಾರವನ್ನು ಕೂಡ ತಿಳಿದುಕೊಂಡವಳಿದ್ದೇನೆ. ಯಾರೋ ಪುಂಡು ಪೋಖರಿಗಳು ನಮ್ಮದಾದಂತಹ ಸ್ತ್ರೀ ರಾಜ್ಯವನ್ನು ಆಕ್ರಮಿಸಿದ್ದು ಮಾತ್ರವಲ್ಲ, ನಮ್ಮದಾದಂತಹ ವನಪಾಲಕಿಯರಿಗೆ ಶಿಕ್ಷೆಯನ್ನು ಕೊಟ್ಟರೆ ಹೌದು, ಅವರನ್ನು ಶಿಕ್ಷಿಸುವುದಕ್ಕಾಗಿ ನೀವು ಹೊರಟು ನಿಂತಿದ್ದೀರಾ. ನೀವು ಹೋಗುವುದಲ್ಲ, ಚಿಗುರನ್ನು ತೆಗೆಯುವುದಕ್ಕೆ ಕೊಡಲಿಯ ಅವಶ್ಯಕತೆ ಇಲ್ಲ. ನನಗೊಂದು ಅಪ್ಪಣೆಯನ್ನು ಕೊಡಿ, ನಾನು ಹೋಗಿ ಬರ್ತೇನೆ. ಬಂದವರು ಸಾಮಾನ್ಯರಲ್ಲ, ಸಾಮಾನ್ಯದವರಲ್ವೇ? ಪರಶಿವನ ಮೊರೆ ಹೊಕ್ಕರು ಕೂಡ ಆ ಪರಶಿವನ ಕಣ್ಣಿನಲ್ಲಿ ಬವರನ್ನು ಸುರಿಸಿ ಆದರು ಅವರನ್ನು ದರದರನೆ ಎಳೆದಂದು ನಿನ್ನ ಚರಣಕ್ಕೆ ಒಪ್ಪಿಸ್ತೇನೆ. ಕೊಡು ಆಜ್ಞೆಯನ್ನು. ಭ್ರಮರಕುಂತಲೆ ಅಮ್ಮ. ಅಂದು ವೇಳೆವನಿತು ನೋಡಿದಳು. ಹೌದಮ್ಮ. ಹಿಂದೆ ಕಳುಹುವೆ ಕಮಲಗನಿಯ ಈಗ ಅದೃಶ ಜಲವ ಸಹಿತ. ಹೌದು. ಇದ್ದಳು ಭದ್ರಶ ಜನವ ಸಹಿತ. ಸರಿ ಸರಿ ಎಂದ ಮಾತನೆ ಕೇಳುತ್ತ ಭ್ರಮರಕುಂತಲೆ ಅಪ್ಪಣೆ ಅಭಿಪ್ರಾಯ. ನಿನ್ನ ವಿರೋಚಿತವಾದಂತಹ ಮಾತುಗಳನ್ನು ಕೇಳಿದಾಗ ನನ್ನ ಮನಸ್ಸಿಗೆ ಬಹಳ ತೃಪ್ತಿ ಆಯಿತು. ಎಷ್ಟಾದ್ರೂ ನಿಮ್ಮ ಮಂತ್ರಿ ಅಲ್ಲವೇ, ಇಷ್ಟಾದ್ರೂ ಮಾತಾಡಲೇಬೇಕು.
ಎಲ್ಲ ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಇಷ್ಟರವರೆಗೆ ನಾನು ಕಂಡಿದ್ದೇನೆ. ಸರಿ ಸರಿ, ಆದರೆ ಈಗ ಪರಪರಶರನ್ನು ನೀನು ಎದುರಿಸುತ್ತೀಯ ಎಂಬುದಾಗಿ ನಾನು ಹೋಗುತ್ತೇನೆ. ಆಗಲಿ. ಆದರೆ ಒಂದು, ಏನು? ನೀನೊಬ್ಬಳೇ ಹೋಗುವುದಲ್ವೇ? ಮತ್ತೆ ಇವಳನ್ನು ನೋಡು, ಸೇನಾಧಿಪತಿ ಕಮಲಗಂಧಿನಿ. ಅವಳು ಏನು ಸಾಮಾನ್ಯದವಳಲ್ಲ, ತಿಳಿದೇ ಇದ್ದೇನೆ. ಅವಳಲ್ಲೂ ಶಕ್ತಿ ಸಾಮರ್ಥ್ಯ ತುಂಬಾ ಇದೆ. ಸರಿಯಮ್ಮ. ಅದಕ್ಕಾಗಿ ಅವಳನ್ನು ನಿನ್ನ ಜೊತೆಗೆ ಕಳಿಸಿಕೊಳ್ಳುವವಳಿದ್ದೇನೆ. ಆದರೆ ಒಂದು, ನಿಮ್ಮೊಂದಿಗೆ ನಾನೂ ಬರುವವಳಿದ್ದೇನೆ. ಆದರೆ ಶಸ್ತ್ರಾಸ್ತ್ರಗಳನ್ನು ಹೇಗೂ ಹಿಡಿದುಕೊಂಡಿದ್ದೀರಿ. ಸರಿ, ಬರಿ ಕೈಯಲ್ಲಿ ಹೋಗುವುದೇ, ಅಷ್ಟು ಮಾತ್ರವಲ್ಲ. ಮತ್ತೆ ಇದೇನು ಮಲ್ಲಯ್ಯ? ಏನಮ್ಮ? ಅದೃಶ್ಯಾನನ ಕಾಳಿಕಾ ಮಾತೆ ಅನುಗ್ರಹದಿಂದ ಪಡೆದವಳು ನಾನು. ಸರಿ, ಇದನ್ನು ಬಳಸುವುದು ಹೇಗೆ? ಇದು ನಿನ್ನ ಬಳಿಗೆ ಇದ್ದರೆ ಸುತ್ತವರಿಗೆ ನೀನು ಕಾಣುವುದಿಲ್ಲ, ಅವರೆಲ್ಲ ನಿನಗೆ ಕಾಣುತ್ತಾರೆ. ಅದೃಶ್ಯಾಂಜನದ ಉಪಯೋಗ ಹೀಗೆ ಉಪಯೋಗ. ಉಪಯೋಗಿಸುವಂತಹ ಜಾಗ ಯಾವುದು? ಅದಲ್ಲಿಗೆ ಅವರನ್ನು ಎದುರಿಸುವಾಗ ಅವರು ಅಲ್ಲಿಗೆ ಉಪಯೋಗಿಸಿದ್ರೆ ಯುದ್ಧರಂಗದಲ್ಲಿ ಉಪಯೋಗಿಸಿದರೆ ವಿರೋಧಿಗಳ ಎದುರು ನಮಗೆ ಸೋಲಾಗುತ್ತದೆ ಎಂಬ ಹಾಗೆ ಆಲೋಚನೆ ಮಾಡಿದಾಗ ಇದನ್ನು ಉಪಯೋಗಿಸಿದ್ರೆ ಆಯ್ತು. ಸರಿ, ಆಗಲಿ. ಇದನ್ನು ಹಿಡಿದುಕೋ. ಇನ್ನು ತಡ ಮಾಡುವುದು ಸರಿಯಲ್ಲ. ನಿಮ್ಮೊಂದಿಗೆ ನಾನು ಬರುವವಳಿದ್ದೇನೆ. ಹೋಗೋಣ. ಸರಿ. ಅತಿಕ್ರಮಣವನ್ನು ಪ್ರವೇಶ ಮಾಡಿ ಬದುಕ್ತೇನೆ ಎನ್ನುವಂತಹ ಧೈರ್ಯ ಉಂಟೇನೋ ನಿನಗೂ? ಇದು ಹಿಡಿದ ಕಟಾರಿಯಿಂದ ನಿನ್ನ ಶಿರವನ್ನು ಚೆಂಡಾಡಿಯೇನು? ಸ್ಥಿತಿಯನ್ನ ಯೋಚನೆ ಮಾಡುವಾಗ ನನಗೇ ಬೇಸರವಾಗ್ತಾ ಉಂಟು. ಯಾಕೋ? ಒಂದು ಸ್ತ್ರೀಯೊಂದಿಗೆ ಯುದ್ಧವನ್ನು ಮಾಡುವಂತಹ ಪರಿಸ್ಥಿತಿ ನನಗೊದಗಿ ಬಂತಲ್ಲ. ಸ್ತ್ರೀ ಪುರುಷ ಎನ್ನುವ ಭೇದ ಬಿಡು. ಇಲ್ಲಿ ನೋಡು, ನೀನು ನೋಡು, ಸೇನಾಧಿಪತಿ ಇದ್ದಿ, ನಾನು ಒಂದು ಊರಿನ ಅರಸು ಕುಮಾರನಿದ್ದೇನೆ. ನನ್ನ ಮುಂದೆ ಇದಿರು ನಿಲ್ಲುವ ಯೋಗ್ಯತೆ ನಿನಗಿಲ್ಲ. ಮುಂದೆ ಬಂದೆ ಅಂತಾದ್ರೆ ಕಾಲು ಕತ್ತರಿಸಿ ನಾರಿ ಮುನಿದರೆ
ಹೆದರಬೇಡ. ನಿನ್ನೆದುರು ಬಂದವಳಿದ್ದೇನೆ. ಈ ಸ್ತ್ರೀರಾಜ್ಯದ ಮಂತ್ರಿಣಿಯಾದಂತಹ ಭ್ರಮರ ಕುಂತಳೆ ನಾನು. ಎಲ್ಲವೋ ನಮ್ಮದಾದಂತಹ ಪುರ ಪ್ರವೇಶ ಮಾಡುವಂತಹ ಕಾಲಕ್ಕೆ ದೊಡ್ಡದಾಗಿ ನಾವು ಫಲಕವನ್ನು ಬರೆದು ಹಾಕಿದ್ದೇವೆ. ನಿಮಗೆ ಓದ್ಲಿಕ್ಕೆ ಬರ್ತದಾ? ನೀವು ಅನಕ್ಷರಸ್ಥರ ಹೇಗೆ? ಓದಿಯ ಒಳಗೆ ಬಂದದ್ದು. ಓದಿ ಕೂಡ ಅರ್ಥ ಮಾಡಿಕೊಳ್ಳದೆ ಒಳಗೆ ಬಂದಿರೋ ಹೇಗೆ? ಇರ್ಲಿ, ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಬರೆದಿದ್ದರೂ ಕೂಡ ಒಳಗೆ ಪ್ರವೇಶವನ್ನು ಮಾಡಿದ್ದೀರಿ. ಬಿಡೋಣ, ಏನು ನಿಮಗೆ ಓದ್ಲಿಕ್ಕೆ ಬರಲಿಲ್ಲ, ಅರ್ಥ ಆಗ್ಲಿಲ್ಲ ಎಂಬುದಾಗಿ. ಆದರೂ ಕೂಡ ನಿಮ್ಮನ್ನು ವನಪಾಲಕಿಯರು ತಡೆದರು. ಮುಂದಕ್ಕೆ ಹೋಗಬೇಡಿ ಎಂಬ ಹಾಗೆ ಆಜ್ಞೆಯನ್ನು ಕೊಟ್ಟರು. ಆ ಕಾಲಕ್ಕೆ ನೀವೇನು ಮಾಡಿದ್ರಿ? ಅವರನ್ನು ಶಿಕ್ಷಿಸಿದವರಿದ್ದೇವೆ. ಅವರನ್ನು ಬೈದಿರಾ, ಭಂಗಿಸಿದಿರಾ, ಹಿಂಸಿಸಿದ್ದೇವೆ. ಅವರಿಗೆ ಪೆಟ್ಟನ್ನು ಕೊಟ್ಟಿರಾ? ಬಿಡೋಣ. ಎದುರಾಳಿಯಾಗಿ ಬಂದವರನ್ನು ಶಿಕ್ಷೆ ಕೊಡುವುದು ಸಾಮಾನ್ಯವೇ. ಸರಿ. ಆ ಚೆನ್ನಾಗಿರುವಂತಹ ಹೂದೋಟ ನಿಮಗೇನು ಮಾಡಿತು? ನಮ್ಮದಾದಂತಹ ಸುಂದರವಾದಂತಹ ಕೊಳೆಯನ್ನು ಮಾಡಿತು. ಆ ಹೂದೋಟವನ್ನು ಹಾಳು ಮಾಡಿದ್ದಲ್ಲದೆ ವನಪಾಲಕರನ್ನು ಕೆಣಕಬೇಕು ಅಲ್ಲ, ಅದಕ್ಕೆ ಒಂದು ಕಂಡ ಉಪಾಯ. ಇದು ಹೇಗಾಯ್ತು ಗೊತ್ತೇ? ಹೇಗೆ? ವನವನ್ನು ಕಳ್ಳರ ರೀತಿಯಲ್ಲಿ ಪ್ರವೇಶ ಮಾಡಿದ ಹಾಗಾಯಿತು. ಹೌದಾ? ಹೇಗೋ ಕಳ್ಳರ ಹಾಗೆ ಬಂದವರಿದ್ದೀರಿ. ಇಲ್ಲಿಂದ ಓಡಿ ಹೋಗುವಂತಹ ಬಗೆಯೂ ಕೂಡ ಕಳ್ಳರದ್ದಾಗಿ ಇರಬೇಕು. ಹಾಗಾಗಿ ಹೇಳ್ತಾ ಇದ್ದೇನೆ, ಒಳ್ಳೆಯ ಮಾತಿನಿಂದ ಬಂದ ಹಾಗೆ ಹಿಂದೆ ಹೋದರೆ ಬದುಕಿಕೊಳ್ಳುವುದಕ್ಕೆ ಒಂದು ಅವಕಾಶ, ಇಲ್ಲದ್ರೆ ಪ್ರಾಣ ಹಾರಿಸಿ. ಮೀರಿದ ಹಲ್ಲು, ಮುಖಕ್ಕೆ ಶೋಭೆ ಅಲ್ಲ, ಬಾಯಿಗೆ ಬಂದ ಹಾಗೆ ಹೊಗಳ್ತಾ ಇದ್ದಿ. ನೀನು ಹೇಳಿದ್ದು ಸರಿಯೇ. ಬಂದಂತಹ ವನಪಾಲಕರನ್ನು ನಾವು ಶಿಕ್ಷಿಸಿದ್ದೇವೆ. ಹೌದು, ಅದು ತಪ್ಪೇ. ತಪ್ಪು. ಆದರೆ ನೀವು ಮಾಡಿದಂತಹ ತಪ್ಪನ್ನು ಹೇಳ್ತೇನೆ. ಯಾವ ತಪ್ಪು? ಪುರ ದ್ವಾರದಲ್ಲಿ ಫಲಕವನ್ನು ಹಾಕಿದ್ದೀರಿ. ಹೌದು. ಪುರುಷರಿಗೆ ಪ್ರವೇಶವಿಲ್ಲ, ಅದು ನಮ್ಮ ಇಷ್ಟ. ಸ್ತ್ರೀ ರಾಜ್ಯ. ಹಾಗಾದರೆ ಪುರುಷರು ಕೀಳಜಾತಿ ಎನ್ನುವುದನ್ನು ನೀನು ನೋಡು. ನಾವು ಜೀವಿಸುವಂತಹ ರಾಜ್ಯದಲ್ಲಿ ಯಾರಿಗೆ ಪ್ರವೇಶ ಬೇಕು, ಯಾರಿಗೆ ಪ್ರವೇಶವಿಲ್ಲ ಎಂಬುದನ್ನು ನಿರ್ಧಾರ ಮಾಡುವುದು ನಾವಲ್ಲ, ನೀವಲ್ಲ. ನಿಯಮ ಹಾಗಿಲ್ಲ. ನೀವು ನಿಯಮಕ್ಕೆ ನೀವು ಇದು ಮಾಡಬೇಡ. ಲೋಕದ ನಿಯಮಕ್ಕೆ ಬೆಂಕಿ ಹಾಕಿತು. ಯಾಕೆ? ಲೋಕದ ನಿಯಮಕ್ಕೆ ವಿರುದ್ಧವಾಗಿಯೇ ಹೆಣ್ಣು ಮಕ್ಕಳು ಏನಾದರೂ ಸಾಧಿಸುವುದಿದ್ದರೆ ನಮ್ಮಲ್ಲಿ ನಾವು ಸಾಧಿಸುವುದು ಅಂತ್ಯಕಾಲಕ್ಕೆ ಉದ್ದೇಶದಿಂದಲೇ ನಾವು ಸ್ತ್ರೀ ರಾಜ್ಯವನ್ನು ಕಟ್ಟಿದ್ದು. ನಮ್ಮ ಸ್ತ್ರೀ ರಾಜ್ಯದ ಉದ್ದೇಶವೇ ಹೌದು. ಸ್ತ್ರೀಯರನ್ನು ಸಬಲೀಕರಣಗೊಳಿಸಬೇಕು ಎಂಬಂತಹ ಉದ್ದೇಶ. ಸ್ತ್ರೀಯರು ಸ್ವತಂತ್ರರಾಗಿರಬೇಕು. ಹಾಗಾದ್ರೆ ಇದಿರು ನಿಲ್ಲುವ ಪುರುಷ ನಾನು ಬಂದಿದ್ದೇನಲ್ಲ, ನನ್ನನ್ನು ಇದಿರು ನಿಂತು ಯುದ್ಧ ಮಾಡಿ ಸೋಲಿಸುವ ಸಾಮರ್ಥ್ಯ ನಿನ್ನಲ್ಲಿ ಉಂಟು.
ಬಲಪ್ರಯೋಗವನ್ನು ಮಾಡಿದ್ದು. ಇದ್ದ ಬರೇ ಬಾಯಿ ಮಾತಲ್ಲಿ ಮಾತ್ರ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ಅದು ಕೂಡ ನಮ್ಮ ಜಾಗಕ್ಕೆ ಬಂದು ನಮ್ಮ ಮೇಲೆ ವಿರೋಧದ ಮಾತನಾಡುವುದು. ಇವನನ್ನು ತೆರೆಗುರುಡಿಸಿದವನಿದ್ದೇನೆ, ವನಪಾಲಕಿಯರು ಬಂದು ಆಡಿದ್ದೇನು, ಇಬ್ಬರು ಬಂದಿದ್ದಾರೆ ಎಂಬ ಹಾಗೆ. ಒಬ್ಬ ಬಿದ್ದಿದ್ದಾನೆ, ಇನ್ನೊಬ್ಬ ಎಲ್ಲಿದ್ದಾನೆ ಹುಡುಕುತ್ತಾ ಮುಂದುವರಿದ್ದೇನೆ. ತಮ್ಮ, ನಿನ್ನ ಈ ಸ್ಥಿತಿಗೆ ಒಂದರ್ಥದಲ್ಲಿ ಹೇಳುವುದಾದರೆ ಕಾರಣಕರ್ತನು ನಾನೇ. ತಮ್ಮ ಮಾತನಾಡು, ತಮ್ಮ ಮಾತನಾಡು. ಇದು ಮಾತನಾಡತೇನೆ ಬಂದಿದ್ದೇನೆ, ಮಾತನಾಡು ತಮ್ಮ. ತಮ್ಮ ಮಾತನಾಡಯ್ಯ. ಮಾತಾಡತೆ ಜನ ಮಾತಾಡತೆ ಜನ ಸುಂದರ ನೋಡು ಮನಸೋದ ಮನಸೋಲುದವ ಎಂದಳು ಮನದೊಳು ಭ್ರಮರ ಕುಂತಳೆ ಎಂತೆನುದ ಎಂದಳು ಭ್ರಮರ ಕುಂತಳೆ ಎಂತೆನುದ ಯಾರಿವನು ಅರೆಯನು ಸುಂದರ ಪುರುಷ ಅರೆ
ಮೋಹವು ಇವನೊಳು ಹುಟ್ಟುತ್ತಲಿರುವುದು मनके पुरुष सुंदर पुरुष मनके पुरुष सुंदर पुरुष ಸೋಲಿಸಿದೆ ತರಾಶಾಯಿಯಾಗಿ ಬಿದ್ದ ಇನ್ನೊಬ್ಬ ಎಲ್ಲಿದ್ದಾನೆ ಎಂಬುದನ್ನು ಹುಡುಕಿಕೊಂಡು ಮುಂದಕ್ಕೆ ಬಂದಾಗ ಎಂತಹ ದೃಶ್ಯವನ್ನು ಕಾಣ್ತಾ ಇದ್ದೇನೆ ಅಮ್ಮಮ್ಮ ಹೌದು ಸ್ವಾಮಿ ನಾನು ಕರೆಹಿದಂತಹ ಆ ಹುಡುಗನನ್ನು ತನ್ನ ಜಂಗಿಯಲ್ಲಿ ಇರಿಸಿಕೊಂಡು ದುಃಖ ತಪ್ತನಾಗಿದ್ದಾನೆ ಬಹುಶಃ ಇವನೇ ಮತ್ತೊಬ್ಬ ಇರಬೇಕು ಈ ರೀತಿ ಅಳುವುದನ್ನು ನೋಡಿದ್ರೆ ಇವನ ಅಣ್ಣನೋ ತಮ್ಮನೋ ಒಬ್ಬ ಆಗಿರ್ಬೇಕು ಇಲ್ಲಾಂದ್ರೆ ಈ ಸ್ತ್ರೀ ರಾಜ್ಯದಲ್ಲಿ ಈ ರೀತಿಯಾಗಿ ಕಣ್ಣೀರು ಹಾಕುವುದಕ್ಕೆ ಸಾಧ್ಯತೆ ಇಲ್ಲ ಏನೇ ಇರಲಿ ಇವನನ್ನು ಕಾಣುವಾಗ ಅಬ್ಬಾ ಎಂತಹ ಸುಂದರ ಪುರುಷರನ್ನು ಈ ಭ್ರಮರ ಕುಂತಲ್ಲಿ ನೋಡಿಯೇ ಇಲ್ಲ ಎಂಬ ಹಾಗೆ ಹೇಳುವುದಲ್ಲ ನಾವು ಪುರುಷರನ್ನು ನೋಡಿದ್ದೇವೆ ಯಾವ ಪುರುಷನನ್ನು ನಮ್ಮಲ್ಲಿ ಹೆಣ್ಣಾಗಿರುವಂತಹ ಓರ್ವಾಕೆ ಕೊಳದಲ್ಲಿ ಮುಳುಗಿದ್ದಂತಹ ಪುರುಷನನ್ನು ಮಾತ್ರ ನೋಡಿದ್ದು ನಾವು ಪೂರ್ಣ ಪುರುಷರನ್ನು ಇದುವರೆಗೆ ನೋಡಿದ್ದೇ ಇಲ್ಲ ಹಾಗಾದ್ರೆ ಪುರುಷರಲ್ಲಿ ಇಂತಹ ಸೌಂದರ್ಯವನ್ನು ಹೊಂದಿದವರು ಇರ್ತಾರೆ ಎಂಬುದು ಸ್ಪಷ್ಟವಾಯಿತು ತಾನೆ ಕೇವಲ ಕವಿಗಳೆಲ್ಲ ಹೆಣ್ಣು ಮಕ್ಕಳ ಸೌಂದರ್ಯವನ್ನು ಮಾತ್ರ ವರ್ಣಿಸಿರುವುದು ಪಾಪ ಅವರಿಗೆ ಈ ಗಂಡು ಮಕ್ಕಳ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಪದಗಳು ಸಿಗದೆ ಹೋಯ್ತೋ ಏನು ಆತನ ಕಣ್ಣುಗಳನ್ನು ನೋಡಿಯಂತೆ ಕಮಲದ ದಳದ ಹಾಗೆ ಕಾಣ್ತಾ ಉಂಟು ಆತನ ಆ ಉಪ್ಪು ಎನ್ನುವುದು ಕಾಮನ ಬಿಲ್ಲು ಆ ಕಾಮನ ಬಿಲ್ಲಿನಲ್ಲಿ ಆ ಮನ್ಮಥ ಒಂದೊಂದೇ ಶರಗಳನ್ನು ನನ್ನ ಮೇಲೆ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ ಆ ಚಂದುಟಿ ಆ ಗಲ್ಲ ಅಬ್ಬಬ್ಬಾ ಆತನ ವಿಶಾಲವಾದಂತಹ ಎದೆ ಅಗಲವಾದಂತಹ ಹಣೆ ನೀಳವಾದಂತಹ ಕೈಕಾಲುಗಳು ಇದನ್ನೆಲ್ಲ ಕಾಣುವಾಗ ವಾಯ್ ಏನೋ ಒಳಗಿನಿಂದ ಒಳಗೆ ಬಿಸಿ 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 ಆಗ್ತಾ ಉಂಟು ರೋಗ ಅಲ್ಲ
ಈ ವಾತಾವರಣಕ್ಕೆ ಬಿಸಿ ಆಗುವುದಾ? ಆ ರೋಗ ಏನಿಲ್ಲ, ಕೇವಲ ಬಿಸಿ ಆಗುವುದಾ ಹಾಗಂತಲ್ಲ. ಓ ಬಿಸಿ ಆಯ್ತು ಇರಿಸುವಾಗ ತಣ್ಣ 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 ತಣ್ಣಗೆ ಹೌದು ಅಂತ. ಯಾವ್ದು ವೈದ್ಯರಲ್ಲಿ ಹೋಗಬೇಕು, ನಮಗೆ ಬೇಕಾದಂತ ವೈದ್ಯರು ಸಿಗಬೇಕಲ್ಲ. ಹೌದು, ನಿಮಗೆ ಏನಾದ್ರೂ ಇಂತಹ ಅನುಭವ ಆಗಿತ್ತ ನಿಮಗೆ? ಇಲ್ವಾ? ಓ ಹಾಗಾದ್ರೆ ನಿಮಗೆ ಏನಾದ್ರು ಸಮಸ್ಯೆ ಉಂಟಂತ ಅರ್ಥ. ಯಾಕೆ ಹೇಳಿದೆ? ಪ್ರಾಯ ಮೂಡಿದಂತಹ ಕಾಲಕ್ಕೆ ಹೆಣ್ಣಾದವಳಿಗೆ ಗಂಡು, ಗಂಡಾದವಳಿಗೆ ಹೆಣ್ಣು ಪರಸ್ಪರ ಕಣ್ಣ ದೃಷ್ಟಿಗೆ ಬಿಟ್ಟಂತಹ ಕಾಲಕ್ಕೆ ಮನಸ್ಸಲ್ಲಿ ಈ ರೀತಿಯಾಗಿ ಆಗುವುದು ಸಹಜವೇ. ಹಾಗಂತ ಇದುವರೆಗೆ ಪುರುಷರನ್ನು ಕಂಡು ಆಸೆ ಪಟ್ಟವರು ನಾವಲ್ಲ, ಪುರುಷ ದ್ವೇಷಗಳಾಗಿ ಮುಂದಾದವರು, ಪುರುಷರಿಗೆ ಅವಕಾಶವೇ ಕೊಡಬಾರದು ಎಂಬ ನಿಟ್ಟಿನಲ್ಲಿ ಮುಂದುವರಿದವರು. ಆದ್ರೆ ಇವನ ಸೌಂದರ್ಯವನ್ನು ನೋಡುವಾಗ ಇವನಲ್ಲಿಗೆ ಇನ್ನೂ ಯುದ್ಧ ಇಲ್ಲ, ಇನ್ನು ಆಯುಧ ಹಿಡ್ಕೊಂಡು ಯುದ್ಧ ಮಾಡ್ಲಿಕ್ಕಿಲ್ಲ, ಇನ್ನು ಬೇರೆ ತರದ ಯುದ್ಧ. ಅದಕ್ಕೆ ಅವ ಸಹಕಾರವನ್ನು ನೀಡಿದ್ರು. ಹಾಗಂತ ನಾನೊಬ್ಬಳೆ ಮಾತಾಡಿಕೊಂಡ್ರೆ ಆಗ್ತದ? ಅವನು ಕೂಡ ಮಾತಾಡ್ಬೇಕಲ್ಲ. ಅವ ತಲೆ ಎತ್ತುದಿಲ್ಲ, ತಲೆ ತಗ್ಗಿಸಿ ಆಗದಿಂದ ಕೂತಿದ್ದಾನೆ. ಬಾಯ್, ಏನಾದ್ರೂ ಶ್ರವಣ ದೋಷ ಏನಿರ್ಬೋದು? ಬಾಯ್, ಓ ಪ್ರೀತಾ, ಮಾತಾಡೋ ಓ ಪ್ರೀತಾ, ಪ್ರೀತ ಮಾತಾಡೋ
ಹಾಗಾದರೆ ಈತನ ಈ ಸ್ಥಿತಿಗೆ ಕಾರಣ ಯಾರು? ನಾನೇ ನೀನೇ. ಯುದ್ಧರಂಗದಲ್ಲಿ ಮುಂದಾದ, ಮಾತಿಗೆ ಮಾತು ಬೆಳೆಯಿತು. ಒಂದೇ ಒಂದು ಶರಪ್ರಯೋಗ ಪುಣ್ಯಾತ್ಮ ದಪ್ಪನೆ ಬಿದ್ದು ಬಿಟ್ಟ. ನನ್ನ ಏಕಮಾತ್ರ ತಮ್ಮ ಈತ. ಆಹಾ, ಆತ ಯುದ್ಧರಂಗದಲ್ಲಿ ಬಿದ್ದಿದ್ದಾನೆ. ಈ ದುಃಖದಲ್ಲಿ ನಾನಿರುವಾಗ ಹಾ. ಮಾತನಾಡು ಎಂಬುದಾಗಿ ಹೇಳುತ್ತಿದ್ದೀಯಲ್ಲ, ಹಾ. ಏನನ್ನು ಮಾತನಾಡುವುದು? ಅಯ್ಯ, ನಾನು ಸಾಮಾನ್ಯದವಳಲ್ಲ, ಈ ಸ್ತ್ರೀ ರಾಜ್ಯದವಳು. ಪ್ರಮುಖ ಮಂತ್ರಿಣಿ ಇದ್ದೇನೆ, ಮುಖ್ಯಮಂತ್ರಿಣಿ ಭ್ರಮರಕುಂತಳೆ ಎಂಬ ಹಾಗೆ ನನ್ನ ಹೆಸರು. ನೀವಿರುವ ನಮ್ಮದಂತಹ ಸ್ತ್ರೀ ರಾಜ್ಯವನ್ನು ಮುತ್ತಿಗೆ ಹಾಕಿದ್ದನ್ನು ಕೇಳಿದಂತಹ ನಮ್ಮವ್ವ ನಮ್ಮನ್ನು ಯುದ್ಧಕ್ಕಾಗಿ ಕಳುಹಿಸಿಕೊಟ್ರು. ಮೊದಲ ಯುದ್ಧಕ್ಕೆ ಬಂದವ ಈತನಲ್ಲಿ ಯುದ್ಧ ಮಾಡಿ ಅವನನ್ನು ಈ ರೀತಿ ಹೊರಗಿಸಿದ್ದೇನೆ. ಮುಂದೆ ನಿನ್ನಲ್ಲಿ ಯುದ್ಧ ಮಾಡಬೇಕೆಂಬ ಹಾಗೆ ಬಂದದ್ದು. ಈ ಬಿಲ್ಲಿಗೆ ಹೋಗುವುದಿಲ್ಲ, ನಿನ್ನಲ್ಲಿ ಯುದ್ಧವೇ ಬೇಡ ಎಂಬ ಹಾಗೆ ಮನಸ್ಸು ತೀರ್ಮಾನಗೊಂಡಿದೆ. ಆ ಕಾಮನ ಶರ ನನ್ನನ್ನು ಕಾಡುತ್ತಾ ಇದೆ. ನಿನ್ನನ್ನು ಪಡೆಯಬೇಕು, ನಿನ್ನನ್ನು ಬಯಸಬೇಕು, ನಿನ್ನನ್ನು ಹೊಂದಬೇಕು ಎಂಬ ಹಾಗೆ ಮನಸ್ಸು ಹಾತೊರೆಯುತ್ತಾ ಇದೆ. ಹಾಗಾಗಿ ಒಲಿದು ಬಂದಂತಹ ಈ ನಾರಿಯನ್ನು ಸ್ವೀಕರಿಸಬೇಕು ಪುಣ್ಯಾತ್ಮ. ಬಿಡಬಾರ್ದು ತಮ್ಮ, ಕೊಂದವಳು ನೀನು ಈ ಬದಿಗೆ ನೀನು. ಯಾಕೆ ತಮ್ಮ? ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಡಬೇಡ ತಮ್ಮ. ಈಕೆಯ ತಪ್ಪು ಈಕೆಗೆ ಈಗ ಅರಿವಾಗಿದೆ. ಆದುದರಿಂದ ಬಾವಾ, ಅತ್ತಿಗೆ ಹೊಡೆದ್ರೆ ತಾಯಿಗೆ ಹೊಡೆದಾಗ ಆಗುತ್ತದೆ. ಯಾರು ಅತ್ತಿಗೆ? ಅತ್ತಿಗೆ ಯಾರು? ಅತ್ತಿಗೆ ತಾಯಿಗೆ ಸಮಾನ. ಅವಳು ಅತ್ತಿಗೆ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಅಲ್ಲಿ ನಾನು ಮಲಗಿದಾಗ ನಿಮ್ಮದು ಏನೋ ನಡೆದಿದೆ ಇಲ್ಲಿ. ನನಗೆ ಎಂತ ಆಗ್ತಾ ಉಂಟು ಅಂತ ನನಗೇ ಗೊತ್ತಾಗ್ತಾ ಇಲ್ಲ. ಅತ್ತಿಗೆ ಯಾರಿಗೆ? ಅದೆಲ್ಲ ಮೈದುನ ಹತ್ರ ಹೇಳುವ ಹಾಗಿಲ್ಲ. ಮೈದುನ ಯಾರು? ಮೈದುನ ಯಾರು? ಎಂತ ಅರ್ಥ ಕಟ್ಟಿಕೊಳ್ಳುವುದು ಅವಳು? ಇವಳ ಅರ್ಥ ಎಂತ ಅಂತ ನನಗೆ ಅರ್ಥ ಆಗುದಿಲ್ಲ ತಮ್ಮ. ಈಚೆ ಬಾ. ಕಸಿವಿಸಿ ಆಗಬೇಡ. ನೀನು ಮೊದಲ ಬದಿಗೆ ನಿಲ್ಲು. ನೀನು ಕೈ ಮಾಡಿದ್ರು ಮಾಡ್ಲಿ. ಕಸಿವಿಸಿ ಆಗಬೇಡ. ನಿನ್ನ ರಣಾಂಗದಲ್ಲಿ ಸೋಲಿಸಿದವಳು, ನಿನ್ನನ್ನು ಜಂಗೆಯಲ್ಲಿ ಇರಿಸಿಕೊಂಡು ನಿನ್ನ ಅಣ್ಣ ಕಣ್ಣೀರನ್ನು ಇರಿಸುವುದನ್ನು ಕಂಡೆ. ಅವರನ್ನು ಕಂಡು ಮೋಹ ಪರವಶರಾದೆ. ಹಾಗಾಗಿ ನಾನು ಅವರಲ್ಲಿ ಕೇಳಿಕೊಂಡೆ, ನನ್ನನ್ನು ಮದುವೆ ಆಗ್ತೇನೆ ಎಂಬ ಹಾಗೆ ಒಪ್ಪಿಕೊಂಡಿದ್ದಾರೆ ನಿನ್ನ ಅಣ್ಣ. ನಾನು ಒಪ್ಪಿದ್ದ? ಒಪ್ಪಲಿಲ್ವಾ? ನಾನು ಯಾವಾಗ? ನೀವು ಒಪ್ಪಿದ್ರೆ ನಾನು ಒಪ್ಪಿದ್ದೇನೆ. ಈಗ ನೀನು ಬಂದು ನಿನ್ನ ಕಾರ್ಯ ಸಾಧನೆ ಮಾಡಿಕೊಂಡಿ ತಮ್ಮ. ಏನು ನಡೆದೇ ಇಲ್ಲ ತಮ್ಮ. ಇವಳೇ ಹೇಳುದು. ಇರಲಿ ತಮ್ಮ. ಈಗ ನೀನೀಗ ನಮ್ಮ ಜೊತೆ ಬರುವುದು. ನಿಮ್ಮ ಜೊತೆಗೆ ನಾನಿನ್ನು ಹಿಂದೆ ಹೋಗುವ ಮಾತೇ ಇಲ್ಲ. ಎಲ್ಲಿಗೆ ಬರುವುದು ನಮ್ಮ ಜೊತೆ? ನಾವೇ ಎಲ್ಲಿಗೆ ಹೋಗುದಂತ ನಮಗೆ ಗೊತ್ತಿಲ್ಲ. ಮಾವನ ಮನೆಗೆ ಬರುದು, ಅತ್ತೆ ಮನೆಗೆ. ಅಲ್ಲ, ನಮ್ಮ ಮೇಳಕ್ಕೆ ನಾವಾಗಿ ಸೇರಿಸಿದ್ದಲ್ಲ ನಿನ್ನನ್ನು. ಅಂದ್ರೆ ನೀನೇ ಬರುತ್ತೇನೆ ಎಂಬುದಾಗಿ ಹೇಳಿದ್ದು. ಈಗ ನಾನೇ ಬರುವುದು, ಮತ್ತೆ ನೀವು ನನ್ನನ್ನು ಕರೀತೀನಿ. ಬೇಕು ಎಂಬ ಹಾಗೆ ಹೇಳ್ತೀನಿ. ಬರುತ್ತೇನೆ ಎಂಬುದಾಗಿ ನೀನೇ ಹೇಳಿ. ಒಂದು ಅವಕಾಶ ಕೊಟ್ಟರೆ ಸಾಕು. ನಾವು ಹೋಗುದಾ? ಮತ್ತೆ ಪ್ರತಿ ವರ್ಷ ಮತ್ತೆ ಏನು ಮಾಡುದು? ಸರಿಯಾದೀತ, ನೋಡೋಣ ಏನಾಗ್ತದೆ. ಇರ್ಲಿ, ಏನಾದ್ರೂ ನೀನೇ ಜವಾಬ್ದಾರಿ. ನನಗೇನಾದ್ರೂ ಹಾನಿ ಆದ್ರೆ ನಾನು ಅದನ್ನು ನೋಡಿಕೊಳ್ಳುತ್ತೇನೆ. ಯಾಕೆ ಗೊತ್ತುಂಟ, ನಾನು ನಿಮ್ಮ ಜೊತೆ ಇಲ್ಲಿ ಬೇಕು. ನೀವು ಹೇಗೂ ಸ್ತ್ರೀ ರಾಜ್ಯವನ್ನು ಪ್ರವೇಶಿಸಿದ್ದೀರಿ. ಎಲ್ಲಿ ಹೋದ್ರೆ ಎಲ್ಲಿ ಕೇಡು, ಎಲ್ಲಿ ಹೋದ್ರೆ ಎಲ್ಲಿ ಅಪಾಯ ಎಂಬುದು ನಮಗೆ ಗೊತ್ತಿಲ್ಲ. ಇಲ್ಲಿರುವಂತಹ ಸಕಲ ದಾರಿಯನ್ನು ಕೋಣಿಗಳನ್ನೆಲ್ಲ ಗೊತ್ತಿರುವವಳು ನಾನು. ಹಾಗಾಗಿ ದಾರಿ ನಾನೇ ತೋರಿಸ್ತೇನೆ. ನನ್ನ ಹಿಂದೆ ಬದಿ ಹೋಗುವ. ಹಾಗೆ ಆಗಿ. ಕಮಲಗಂಧಿನಿ ಬಂದು ಆಡಿದಂತಹ ಮಾತು ಹೇಗೆ? ಕಮಲಗಂಧಿನಿ ಯುದ್ಧದಲ್ಲಿ ಸೋತಳಂತೆ, ಆದರೆ ಭ್ರಮರಕುಂತಳಿ ಯುದ್ಧದಲ್ಲಿ ಗೆದ್ದಳು.
ಆದರೆ ಆತನು ಮಾಡಿದಂತಹ ವಿಚಾರ ಹೇಗೆ? ಒಬ್ಬನನ್ನು ಮೋಹಿಸಿದ್ದಾಳಂತೆ. ಸರಿ ಸರಿ, ಈತಳು ಶ್ರೀರಾಜ್ಯಕ್ಕೆ ಅಪಮಾನವನ್ನು ಮಾಡಿದ್ದಾಳೆ. ಇವಳಿಗೆ ಸರಿಯಾದಂತಹ ಪಾಠವನ್ನು ಕಲಿಸಬೇಕಾಗಿದೆ. ಏನು ಮಾಡುವುದಂತ ಯೋಚನೆ ಮಾಡಿದ ತಕ್ಷಣವಾಗಿ, ಹೌದು, ಕಾಳಿಕಾದೇವಿಯ ಅನುಗ್ರಹದಿಂದ ಬಂದಂತಹ ಮಾಲೆ ಇದು, ವರಹ ಮಾಲಿಕೆ. ಇದನ್ನು ಉಜ್ಜಿ ಘೋರ ರೂಪೆಯನ್ನು ಸೃಷ್ಟಿಸುತ್ತೆ. ಕೊಟ್ಟವಳಿದ್ದೇನೆ. ಆದರೆ ಕಮಲಗಂಧಿನಿ ಯುದ್ಧದಲ್ಲಿ ಸೋತಳಂತೆ. ಭ್ರಮರಕುಂತಲೆ ಹಾಗಲ್ಲ, ಯುದ್ಧದಲ್ಲಿ ಗೆದ್ದರೂ ಕೂಡ ಸ್ತ್ರೀ ರಾಜ್ಯಕ್ಕೆ ಅಪಮಾನವನ್ನು ಮಾಡಿದ್ದಾಳೆ. ಹೇಗೆ ಬಲ್ಲೆಯ? ಆತನಲ್ಲಿ ಒಬ್ಬರನ್ನು ಮೋಹಿಸಿದ್ದಾಳೆ. ಈತನಿಗೆ ತಕ್ಕ ಶಿಕ್ಷೆ ಆಗಬೇಕು. ನಿನ್ನ ಅಭಿಪ್ರಾಯವೇನು?
ಮಾಡುತ್ತಿರುವಂತಹ ಕೆಲಸ ಮಾತ್ರ ಏನು, ಆಕೆ ಯಾರು, ಯಾರು ಈ ರಾಜ್ಯದ ವಿಚಾರ ಏನು ಎಂಬುದನ್ನು ಸರಿಯಾಗಿ ಯೋಚಿಸಿ ಮುಂದುವರಿಯಬೇಕಿತ್ತು. ಅದನ್ನು ಬಿಟ್ಟು ಒಮ್ಮಿಂದೊಮ್ಮೆಗೆ ನುಗ್ಗಿದ ಮಾತ್ರವಲ್ಲದೆ ಈ ರಾಜ್ಯದಲ್ಲಿರುವಂತಹ ಹೆಣ್ಣುಮಕ್ಕಳನ್ನು ಎಳೆದೊಯ್ಯುವಂತಹ ಸಾಮರ್ಥ್ಯಕ್ಕೆ ಮುಂದಾಗಿದ್ದೀರಾ? ಹೌದು. ನಿಮ್ಮನ್ನು ಪ್ರಶ್ನಿಸುವ ಸಲುವಾಗಿ ಬಂದವನು ಪುರುಷರ ಪ್ರವೇಶ ಇಲ್ವಾ? ಪ್ರವೇಶವಿಲ್ಲ. ಬರುವಂತಹ ದಾರಿಯಲ್ಲೇ ಫಲಕವನ್ನು ಹಾಕಿದ್ದಾರೆ. ಮತ್ತೆ ನೀನೆಂತದ್ದು? ಯಾರು? ನೀನು. ನಾನು ಯಾರೆಂಬುದಾಗಿ ನಾನು ಇಲ್ಲಿಯೇ ವಾಸಿಸುವವನಲ್ಲ. ಬೇಕಾದಂತಹ ಸಂದರ್ಭದಲ್ಲಿ ಕಾಳಿಕಾ ಮಾತೆ ಇದ್ದಂತಹ ವರಮಾಲಿಕೆಯನ್ನು ದಿಕ್ಕಿನ ಸಂದರ್ಭಕ್ಕೆ ಬರುವಂತವನು ನಾನು. ಮಾಯಾರೂಪಿಯೂ ಹೌದು, ವಿಚಾರದೇಹಿಯೂ ಹೌದು. ಆಗಲಿ ನಿನ್ನ ಈ ಘೋರ ಸ್ವರೂಪವನ್ನು ನೋಡಿ ನೀನು ನಮ್ಮನ್ನು ಪೋರರು ಅಂತ ಹೇಳಿದ್ದಲ್ಲ, ನಿನ್ನ ಈ ಘೋರ ಸ್ವರೂಪವನ್ನು ನೋಡಿ ಈ ಪೋರರು ಹೆದರುವವರಲ್ಲ. ಅದೆಷ್ಟೋ ವೀರಾದಿ ವೀರರನ್ನು ಎದುರಿಸಿದ್ದೇವೆ, ನೀನು ನಮಗೆ ಲೆಕ್ಕ. ಕಳುಹಿಸಿಕೊಟ್ಟರೆ ಲೇಸು, ಇಲ್ಲವಾದರೆ ನಿಮ್ಮ ಶಿರವನ್ನು ಚೆಂಡ
ಎದುರಿಸುವ ವೀರ ನೀನು ಹೌದು ಅಂತಾದ್ರೆ ಎದುರಿಸು ನೋಡೋಣ. ಹಿಂದಕ್ಕೆ ನನ್ನನ್ನು ಹೋಗಲಿಕ್ಕೆ ಬಿಡು ಪುಣ್ಯಾತ್ಮ. ಯಾರನ್ನು ಏನಂದ್ರೆ ಏನು ಅಂದ್ರೆ ಏನು ನನ್ನನ್ನು ಬಿಟ್ಟು ಹೋದ್ರು ಎಲ್ಲಿಗೆ? ನಮ್ಮವರು ನಮ್ಮವರು ಅವರು ಹಿಂದೆ ಹೋಗ್ತಾರೆ. ಇಷ್ಟು ಸಮಯ ಇಲ್ಲದಂತಹ ನಿಮ್ಮವರು ನಿನಗೆ ಈಗ ಬಂದವರ? ಇಷ್ಟು ಸಮಯ ಇರಲಿಲ್ಲ, ಈಗ ಇದ್ದಾರೆ. ಈಗ ಬಂದವರೆಲ್ಲ ನಿಮ್ಮವರು. ನೀನ್ ಯಾಕೆ ಬಂದೆ? ಯಾರು? ನೀನ್ ಯಾಕೆ ಬಂದೆ? ನಾನು. ನನ್ನ ಪರಿಚಯ ನಿನಗೆ ಸರಿಯಾಗಿ ಉಂಟಲ್ಲ? ನಾನು ನೋಡಿದ್ದೇನೆ ಮೊದಲು. ಯಾರನ್ನು? ನೀನು ಅಮ್ಮನ ಕೆಲಸದವ ಅಲ್ವಾ? ಯಾರು? ಕೆಲಸದವರಿಗೆ ಇಲ್ಲಿ ಅಂತ ಕೆಲಸ ಪುಣ್ಯಾತ್ಮ. ಅಮ್ಮನ ಕೆಲಸದ ಒಂದು ಬಿಟ್ಟರೆ ಎಲ್ಲ ಇಲ್ಲಿಗೆ ಹುಚ್ಚಾಟ ನಿಲ್ಲಬೇಕು. ಎಲ್ಲಿಗೆ? ನಿಲ್ಲಲಿ. ನನ್ನನ್ನು ಹೋಗ್ಲಿಕ್ಕೆ ಬಿಡು ಪುಣ್ಯಾತ್ಮ. ಎಚ್ಚರ. ತಮ್ಮಯ್ಯ ಕೈ ಮುಗಿತೇನೆ. ಯಾರು? ನನ್ನ ಹೋಗ್ಲಿಕ್ಕೆ ಬಿಡು. ಎಲ್ಲಿಗೆ? ಅಲ್ಲಿಗೆ. ಅಲ್ಲಿಗೆ ಅಂದ್ರೆ ಎಲ್ಲಿಗೆ? ಅವರ ಜೊತೆ. ಯಾರ ಜೊತೆ? ನಿಮ್ಮ ಕಣ್ಣಿಗೆ ಬೀಳುದಿಲ್ಲ. ಈಗ ನೀನು ಬಂದವಳು ಒಬ್ಬಳೇ ಅಲ್ವಾ? ಒಬ್ಬಳೆ ಬಂದವಳು ಒಬ್ಬಳೇ ಹೋಗಬೇಕು. ಹೋಗಲಿಕ್ಕೆ ಅವಕಾಶ ಇಲ್ಲ. ಹೋಗುವುದಕ್ಕಿಂತ ಮೊದಲಾಗಿ ನಾನು ಹೇಳಿದ ಹಾಗೆ ನನ್ನೊಂದಿಗೆ ನೀನು ಬರಬೇಕು. ನಾ ಬರುವುದಿಲ್ಲ. ಬರುದಿಲ್ವಾ? ಬರುವುದಿಲ್ಲ. ಬರುದಿಲ್ವಾ? ನಾ ಬರುವುದಿಲ್ಲ. ನಿನ್ನನ್ನು ಹೀಗೆ ಹೇಳಿದ್ರೆ ಕೇಳುವುದಿಲ್ಲ. ನಿನಗೆ ನಿನ್ನ ನಿಲ್ಲಲಿ. ಬಡಿದಂತ ಆದ್ರೆ ತಲೆ ಅಪ್ಪಚ್ಚಿ ಅದಿ ಹೋದೀತು. ನನ್ನ ತಾಯಿಗೆ ಮಾತು ಕೊಟ್ಟು ಬಂದವಳಿದ್ದೆ ನಿನ್ನ ಜೀವಂತವಾಗಿ ಹಿಡಿದುಕೊಂಡು ಬರ್ತೇನೆ ಎಂಬುದಾಗಿ. ದಾರಿ ಒಂದೇ ಇದ್ದ ದಿನದ ನಾನು ನಿನ್ನಲ್ಲಿ ಸಿಕ್ಕಿದ್ದೆ. ದಾರಿ ಒಂದಲ್ಲ, ದಾರಿ ಹಲವುಂಟು. ಆದ್ರೆ ಯಾವ ದಾರಿಗೆ ಹೋದ್ರು ಕೂಡ ನಿನ್ನನ್ನು ಬಿಡುವಲ್ಲ ನಾನು. ಏನು ಮಾಡ್ತೀಯ ನೀನು? ಏನು ಮಾಡುತ್ತೇಳ? ಬಡಿದಾದ್ರೆ ಕಾರ್ಯ ನಿಲ್ಲ. ನೋಡು, ಕೈಯನ್ನು ಮುಂದೆ ಮಾಡು. ಕೈ ಮುಂದೆ ಮಾಡು. ಎರಡು ಕೈಯನ್ನು ಸರಿಯಾಗಿ ಹಿಡಿದುಕೋ. ಒಂದೊಂದೊಂದು ಬೆಸೆದು ಹಿಡಿದುಕೋ. ಎದುರಾಗಿ ನೀನು ಸೂರ್ಯ ನಮಸ್ಕಾರ ಮಾಡ್ಲಿಕ್ಕೆ ಹೊರಟವಳ? ಅಲ್ಲಿ ನೀ ಹೇಳಿದಾಗ ನಾ ಕೇಳಬೇಕೀಗ. ನಾನು ಹೇಳಿದ ಹಾಗೆ ಕೇಳಲೇಬೇಕು. ಅಮ್ಮನ ಕೆಲಸದವ ನೀನು. ನೀನು ಇದನ್ನೆಲ್ಲ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋದರೆ ಏನಾಗುತ್ತದೆ ಗೊತ್ತಿಲ್ಲ ನಿನಗೆ? ಏನಾಗುತ್ತದೆ? ಪ್ರಸಂಗಕ್ಕೆ ಅಪಮಾನ ಆಗಿ ಹೋಗುತ್ತದೆ. ಹಿಡಿ ಕೈ. ಕಟ್ಟುವಾಗಲೂ ಸ್ವಲ್ಪ ಗಟ್ಟಿಯಾಗಿ ಕಟ್ಟಬೇಕು. ಯಾವಾಗ ಎಲ್ಲಿಂದ ಜಾರಿಕೊಳ್ಳುತ್ತೆ ಅಂತ ಹೇಳಿ ಗೊತ್ತಾಗ್ಲಿಕ್ಕೆ. ಅಲ್ಲಿಂದ ಇವತ್ತು ಬರುವುದಿಲ್ಲ ಅಂತ ಹೇಳ್ತೀನಿ. ನೀನು ಬರದೆ ಹೋದ್ರೆ ನಾನೇನು ಮಾಡಿ ಅಂತ ಗೊತ್ತಿಲ್ಲ ನಿನಗೆ. ನಾನು ಒಪ್ಪಿಕೊಂಡು ಬಂದವನು ನಿನ್ನ ಇಲ್ಲಿಗೆ ಕರೆತರ್ತೇನೆ ಎಂಬುದಾಗಿ. ಎಲ್ಲಿಯಾದ್ರೂ ನೀನು ಬರುವುದಿಲ್ಲ ಅಂತ ಹೇಳಿದ್ರೆ ನಿನ್ನ ಕಾಲಿಗೆ ಎರಡು ಬಡಿದಾದ್ರೂ ನಾನು ಕರೆದುಕೊಂಡು ಬರುವವನೇ. ಗೊತ್ತುಂಟಾ? ನಾ ಬರ್ತೇನೆ. ಮನೋವೇಗ ವಾಯುವೇಗ ಎಲ್ಲವೂ ತಿಳಿದವನು ನಾನು. ಗೊತ್ತುಂಟಲ್ಲ? ಇನ್ನು ಮುಂದಕ್ಕೆ ನಾನು ಹೇಳಿದಾಗ ಬರಬೇಕು, ನಾನು ಹೇಳಿದಾಗ ಕೂತ್ಕೊಳ್ಬೇಕು, ನಾನು ಹೇಳಿದಾಗ ನಿಂತುಕೊಳ್ಬೇಕು ನೀನು. ಸರಿ. ಹೌದಾ? ಪೆಟ್ಟೊಂದು ಕೊಡಬೇಡ. ಯಾರು? ಪೆಟ್ಟು ಕೊಡುವ ಹಾಗೆ ಮಾಡಿಕೊಳ್ಳದಿದ್ರೆ ಒಳ್ಳೆದು ನೀವು. ಸರಿ. ಸರಿ ಅಲ್ವಾ? ಹೇಳಿದ ಮಾತನ್ನು ಸರಿಯಾಗಿ ಕೇಳಿಕೊಳ್ಳುತ್ತಿ. ದುಡ್ಡಿ ಬಿಚ್ಚಿದ್ರೆ ಜಾಗ್ರತೆ. ಬಾಣ ಮಂದಿಗೆ. ನೀವು ಹೇಳಿದ ಹಾಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸಲುವಾಗಿ ಆಕೆ ಎಳೆದು ತಂದಿದ್ದೇನೆ. ಆಗಲಿ, ನೀನಿನ್ನು ವಿಶ್ರಾಂತಿ ತೆಗೆದುಕೊ. ವಿಶ್ರಾಂತಿ? ನಿನಗೆ ಸ್ವಲ್ಪ ಕಾಲ ವಿಶ್ರಾಂತಿ. ನಿನ್ನ ಉಪಯೋಗ ಬರುವಾಗ ನಿನ್ನನ್ನು ಕರಿತೇನೆ. ಕರಿತೀರಲ್ಲ ತಾಯೇ? ಸರಿ, ಹಾಗೆ ಹಾಗೆ ಏನೇ ಏನು? ಅಮ್ಮ ಈಗ ನೆನಪಾಯ್ತು ನಿನಗೆ ಅಮ್ಮಂದು? ಏನೇ
ಕುಳಿತುಕೊಳ್ಳೆ. ತಪ್ಪಾಯ್ತು. ನೀನೇನು ಮಾಡಿದ್ದು? ನಿನ್ನಲ್ಲಿ ಹೇಳಿದ್ದೇನೆ ನಾನು ಯುದ್ಧ ಮಾಡ್ಲಿಕ್ಕೆ. ನೀನೇನು ಮಾಡಿದ್ದು? ಹೋಗಿ ಅಲ್ಲಿ ಯುದ್ಧ ಏನೇ ಅಮ್ಮ ಈಗ ನಿನಗೆ ಅಲ್ಲಿ ಯುದ್ಧ ಮಾಡಿ ಅದನ್ನ ಹಿಂದೆ ಹೋಗುವಾಗ ನೀನು ನೋವಾಗಿಲ್ವಾ? ಆ ಗಮ್ಮನದ ನೆನಪು ಬರಲಿಲ್ಲ ನಿನಗೆ? ನಿನಗೆ ಇಷ್ಟ ಅಲ್ಲ. ನಿನಗೆ ಸ್ತ್ರೀ ರಾಜ್ಯಕ್ಕೆ ಅಪಮಾನ ಮಾಡಿದ್ದೀಯ ನೀನು. ನಿನ್ನಂತವರೆಲ್ಲ ಇರುವುದಕ್ಕಿಂತ ಅದೆಷ್ಟೋ ಮಂದಿ ಇರ್ತಾರೆ ಇಲ್ಲಿ. ನಿನ್ನನ್ನು ಮಾಡಿದಲ್ಲ ನನಗೆ ಹುಚ್ಚು. ಏನು ನನ್ನ ಕೆಳಗೆ ಹಾಕೋದು ಕಾಲಂತ ಅವಳು. ಏನೇನು ನಿನಗೆ ದೊಡ್ಡದೇ ಬೇಕಲ್ಲ? ನಿನಗೆ ದೊಡ್ಡವ ನಿನಗೆ ಕಾಲು ಹಿಡಿದೇನೆ ಪ್ರಯೋಜನ? ತಪ್ಪಾಯ್ತು. ಅಲ್ಲಿ ಸ್ತ್ರೀ ರಾಜ್ಯಕ್ಕೆ ಅಪಮಾನ ಮಾಡುವಾಗ ಏನು ತೊಂದರೆ ಆಗಲಿಲ್ಲ ನಿನಗೆ? ಅಲ್ಲ ಹಾಗೇನು ನಿಮ್ಮ ಕಣ್ಣಿಗೆ ಬೀಳುದಿಲ್ಲ. ನಾನು ಹೋಗಿ ಬಿಡ್ತೇನೆ. ಕಣ್ಣಿಗೆ ಬೀಳುವ ಹಾಗೆ ನಿನ್ನನ್ನು ಸುಮ್ಮನೆ ಬಿಡುವವಳು ನಾನಲ್ಲ. ಏನು ನೋವಾಗ್ತದ? ನೀನು ಮನಸ್ಸಿಗೆ ಮಾಡಿದಂತಹ ನೋವೇ ಹೆಚ್ಚು. ಅದಕ್ಕಿಂತ ಕೊಟ್ಟೇನು ನಿನಗೆ. ನಿನಗಿಷ್ಟು ಮಾತ್ರ ಅಲ್ಲ, ಘೋರರೂಪಿ ಬಾಯಿ ನಿನ್ನಲ್ಲಿ ಆಗಲೇ ಹೇಳಿದ್ದೇನೆ, ನಿನ್ನ ಉಪಯೋಗ ಬರುವಾಗ ನಿನ್ನನ್ನು ಕರೆಯುತ್ತೇನೆ ಎಂಬುದಾಗಿ. ನೀವು ಯಾವಾಗ ಕರಿತೀರಿ ಎಂಬುದಾಗಿ ಕಾದು ಕುಳಿತವ ನಾನು. ನಿನ್ನ ಸ್ವಭಾವವೇ ಹಾಗೆ. ನಾನು ಯಾವಾಗ ಕರಿತೇನೆ ಅಂತ ನೀನು ಆಗದಿಂದಲೇ ಕಾಯ್ತಾ ಕೂತಿದ್ದಿ. ಮತ್ತೆ ಯಾವಾಗ ಕರೆ ಬರುತ್ತದೆ ಎಂಬುದಾಗಿ ಹಾಗೆ. ಆದರೆ ಒಂದು, ಅವಳು ಮಾಡಿದಂತಹ ಅಪಮಾನ ಸ್ತ್ರೀ ರಾಜ್ಯಕ್ಕೆ ಅವಳನ್ನು ಹಾಗೆ ಸುಮ್ಮನೆ ಬಿಡುವುದಲ್ಲ. ನಿಲ್ಲು ಅವಸರ ಆಯ್ತು. ಸ್ವಲ್ಪ ಅವಸರ ಮಾಡಬೇಡಿ. ನಾನು ಹೇಳಿದಾಗೆ ಮಾಡಿದ್ರೆ ಸಾಕು. ಏನು ಮಾಡಬೇಕು ತಾಯಿ? ಅವಳ ಮುಖ ನೋಡು. ಏನು ಮುಚ್ಚಿದೆಯಾ ನೀನು? ಮುಖದಲ್ಲಿ ಎರಡು ಕಣ್ಣುಗಳನ್ನು ನೋಡಂತೆ, ದೊಡ್ಡ ದೊಡ್ಡದ್ದು. ಅವಳ ಕಣ್ಣಿಗೆ ದೊಡ್ಡ ಗಾತ್ರದ ಕಣ್ಣು. ದೊಡ್ಡ ಗಾತ್ರದ ಕಣ್ಣು. ಆ ಕಣ್ಣನ್ನು ಕಿತ್ತು ಹಾಕು. ಕೀಳಬೇಕು. ಕಣ್ಣನ್ನು ಕಿತ್ತು ಹಾಕು. ಅವಳ ಕೇಶರಾಶಿ ನೋಡು. ಉದ್ದ ಜಡೆ ಹಿಡ್ಕೊಂಡು ಆಚೆ ಈಚೆ ಓಡಾಡ್ತಾಳೆ ಅವಳು. ಹೌದು ತಾಯಿ. ಆ ಜಡೆಯಲ್ಲಿ ತಲೆಯಲ್ಲಿ ಕೂದಲಿರಬಾರದು. ಕೂದಲೆಲ್ಲವನ್ನು ಬೋಳಿಸಿ ಬಿಡು. ಕೇಶಮುಂಡನ ಎಲ್ಲ ಬೋಳಿಸಿ ಬಿಡು. ಅಷ್ಟು ಮಾತ್ರವಲ್ಲ, ಮತ್ತೆ ಅವಳ ತಲೆಯ ಮೇಲೆ ಒಂದು ದೀಪವನ್ನಿಡು. ಇವಳ ತಲೆಯ ಮೇಲೆ ಹೋಗುವಂತಹ ದಾರಿ ಹೋಕರಿಗೆ ದಾರಿ ದೀಪ ಬೇಕೆಂಬುದಾಗಿಯೋ? ದಾರಿ ದೀಪ ಬೇಕು. ಅದಕ್ಕೆ ಇವಳು ಹೋಗ್ಬೇಕಲ್ವೇ? ಕತ್ತೆ ಸವಾರಿ ಇವಳು ಮಾಡಬೇಕು. ಕತ್ತೆಯ ಮೇಲೆ ಸವಾರಿ ಮಾಡಬೇಕು. ಕತ್ತೆಯ ಮೇಲೆ ಅವಳನ್ನು ಕೂರಿಸಿಕೊ. ಅದಾದ ಮೇಲೆ ಊರಿ ಸುತ್ತು ಹಾಕಿಸಿ. ಊರಿಗೆ ಸುತ್ತು ಹಾಕಿಸಬೇಕು. ಸುತ್ತು ಹಾಕಿಸಿ ದೀಪವನ್ನು ಇಟ್ಟು ಅವಳ ತಲೆಯ ಮೇಲೆ. ಅವಳು ಹೇಗೆ ನಮ್ಮ ಸ್ತ್ರೀ ರಾಜ್ಯಕ್ಕೆ ಅಪಮಾನ ಮಾಡಿದ್ದಾಳೋ ಅದೇ ರೀತಿ ಅವಳಿಗೆ ಅವಮಾನವಾಗಬೇಕು. ಹಾಗೆ ನೀನು ಮಾಡು, ಅಷ್ಟು ಸಾಕು. ಈಗ ನೀವು ಹೇಳಿದಂತಹ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ. ಹಾಗೆ ಆಗಲಿ. ಹೋಗಿ ಬಂದಿದ್ದಾರೆ. ನನ್ನನ್ನು ನೋಡುವಾಗ ನಿಮಗೆ ಶಿಕ್ಷೆ ಕೊಡ್ಲಿಕ್ಕೆ ಮನಸ್ಸಾಗ್ತದೆ. ಯಾರನ್ನು? ನಿನ್ನನ್ನು ನೋಡುವಾಗ ಶಿಕ್ಷೆ? ನಿನಗೆ ಶಿಕ್ಷೆಯನ್ನು ಕೊಡದೆ ಹೋದ್ರೆ ಏನಾದೀತು? ಏನಾಗ್ತದೆ? ಹೋದಂತಹ ತಾಯಿ ಪುನರಪಿ ಬಂದು ನನಗೆ ಶಿಕ್ಷೆಯನ್ನು ಕೊಟ್ಟವಳು. ಹೌದೇನೆ? ನಿನಗೆ ಸ್ತ್ರೀ ರಾಜ್ಯದಲ್ಲಿ ಬೇಡವಾಗಿ ಹೋಯಿತೆ. ಪರರಾಜ್ಯದಿಂದ ಬಂದಂತಹ ಪರಪುರುಷರು ನಿನ್ನ ಪಾಲಿಗೆ ಬೇಕಲ್ವೇ? ತಲೆಯನ್ನು ತಗ್ಗಿಸ್ತೀಯ. ಇದು ತಲೆಯನ್ನು ತಗ್ಗಿಸುವುದು ಯಾತಕ್ಕೆ? ಕೇಶಮುಂಡನವನ್ನು ಮಾಡಿಸಬೇಕಲ್ಲ. ಮತ್ತೆ ನನ್ನನ್ನು ಬಿಟ್ಟು ಬಿಡು. ನಿನ್ನನ್ನು ಬಿಡಬೇಕೆ? ಬಿಡ್ತೇನೆ. ನೀನು ಹೋಗುವಂತಹ ದಾರಿಯಲ್ಲಿ ಹಿಂದೆ ಅವರು ಬರುವಾಗ ಹೇಗೆ ಹೋದದ್ದು ನೀನು? ಎದುರು ಬಾ. ನಡೆದು ತೋರಿಸು ಒಮ್ಮೆ. ನೀನು ನಡೆದುಕೊಂಡ ಹೋದಂತಹ ಈ ಕಾಲು ಇನ್ನು ಇರ್ಲಿಕ್ಕೆ ಬಾರದು. ಅದಕ್ಕಾಗಿ ನಿನ್ನ ಕಾಲಿಗೆ ಒಂದು ಕಾಲು ಹೋಯ್ತು ಒಂದು ಬೇಸರ ಪಡಬೇಡ. ಇದು ಇನ್ನೊಂದು ಕಾಲು. ಅಯ್ಯೋ, ನೋವಾಗುತ್ತಾ ಉಂಟು? ನೋವಾಗುತ್ತದೆ ನಿನಗೆ? ನೋವಾಗುತ್ತದೆ.
ಆಗ್ತದ ನಿನಗೆ? ಇಲ್ಲ ಇಲ್ಲ ಇಲ್ಲ. ನಿನ್ನ ಕಣ್ಣುಗಳನ್ನೇ ಕಿತ್ತು ತೆಗೆಯಬೇಕೆಂದು ತಾಯಿ ಹೇಳಿದ್ದಾಳೆ. ಹಾಗಾಗಿ ಕೊನೆಯದಾಗಿ ನೋಡುವುದನ್ನೆಲ್ಲ ನೋಡಿಕೊ. ಸರಿ ಆಯ್ತಾ? ಆಯ್ತಾ? ಇದು ಇನ್ನು ಕೇಶಮಂಡಲ ಮಾಡಬೇಕು. ಇಲ್ಲಿ ಮಾಡುವುದಿಲ್ಲ. ಇಲ್ಲಿ ಮಾಡಿದ್ರೆ ವ್ಯವಸ್ಥೆ ಸರಿಯಾಗಿಲ್ಲ. ಇದು ಮಾಡಬೇಕಾದ್ರೆ ಅಲ್ಲೆಲ್ಲಿ ಅದು ಹೋಗ್ಬೇಕು. ಇಲ್ಲಿ ಅಲ್ಲ, ಬೆಟ್ಟದ ಮೇಲೆ ಹೋಗ್ಬೇಕು. ಹಾಗಾಗಿ ಬೆಟ್ಟದ ಮೇಲೆ ಹೋಗಿ ಕೇಶಮುಂಡನವನ್ನು ಮಾಡಿ ತಲೆಯ ಮೇಲೊಂದು ದೀಪವನ್ನಿಟ್ಟು ಕತ್ತೆಯ ಸವಾರಿ. ಇನ್ನು ಇವಳನ್ನು ಹೀಗೆ ಬಿಡುವುದಲ್ಲ, ತಲೆಯನ್ನು ಬೋಳಿಸಿ ಇವಳ ತಲೆಯ ಮೇಲೆ ಒಂದು ದೀಪವನ್ನು ಇಟ್ಟು ಬಿಡ್ತೇನೆ. ನಿನ್ನನ್ನು ನೀರಿಗೆ ಹಾಕಿಲ್ಲ ಈ ಜಲಲ್ಲಿ. ನಿನಗೆ ಈಗ ಕೊನೆಯ ಕ್ಷಣಕ್ಕಾದ್ರೂ ಈ ಜಲ ಕಲಿಯುವಂತಹ ಬುದ್ಧಿ ಆಯ್ತಲ್ಲ ನಿನಗೆ? ಹೋಗಬೇಡ, ಆಳ ಉಂಟು, ಆಳ ಉಂಟು. ಮುಂದಕ್ಕೆ ಹೋದ್ರೆ ಆಳ ಉಂಟು. ಇವಳನ್ನು ಹೀಗೇನೆ ಬಿಡುವುದಲ್ಲ, ಇವಳಿಗೆ ತಕ್ಕ ಶಾಸ್ತ್ರೀಯವನ್ನು ಮಾಡ್ಬೇಕಲ್ವೇ? ಇದೊಂದು ವ್ಯರ್ಥವಾಗಿ ಇವಳೊಟ್ಟಿಗೆ ಹೋಗುವುದು ಬೇಡ. ಕೊಟ್ಟ ತಂದಂತಹ ಜಾಗಕ್ಕೆ ಮತ್ತೆ ಒಪ್ಪಿಸಬೇಕಲ್ವೇ? ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅಯ್ಯೋ ಘೋರ ರೂಪಿಯೊಡನೆ ಯುದ್ಧದಲ್ಲಿ ಸೋಲಾಯಿತು. ಏನು ಮಾಡೋಣ ಹೇಳು? ಜೀವ ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಓಡಿಕೊಂಡು ಬಂದವರಿದ್ದೇವೆ. ಭ್ರಮರ ಕುಂಡಲೆಯನ್ನು ರಕ್ಷಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಆದರೆ ಕೇಳಣ್ಣ, ಯಾವುದೋ ಒಂದು ಸ್ತ್ರೀಯ ರೋದನೆ ಕೇಳ್ತಾ ಉಂಟು. ಮುಂದುವರಿಯೋಣ. ನೋಡೋಣ ನೋಡೋಣ. ಓ ಭ್ರಮರ ಕುಂತಲೆ ಹೌದು. ಘೋರ ರೂಪಿಯ ನೋಡು ತಮ್ಮ, ಹ ಮಾಂಡವ್ಯ ಮುನಿಗಳು ನೀಡಿದಂತಹ ಉಪದೇಶದಂತೆ ಈಕೆಯ ಈ ಸ್ಥಿತಿಯನ್ನು ಪರಿಹರಿಸುವುದಕ್ಕೆ ಜಾಸ್ತಿಗೊಳಿಸಿದ್ದಾನೆ. ಇದನ್ನು ಪರಿಹಾರ ಮಾಡಬೇಕು. ನಮ್ಮಲ್ಲೊಂದು ಉಪಾಯವಿದೆ. ಆ ಮಾಂಡವ್ಯ ಮುನಿಗಳು ಉಪದೇಶಿಸಿದ ಮಂತ್ರವನ್ನು ಪ್ರಯೋಗಿಸೋಣ. ಹಾಗೆ ಆಗಲಿ. ಉಪಕಾರವನ್ನು ಮಾಡಿದವರಿದ್ದೀರ. ನನ್ನ ಕೈಕಾಲುಗಳನ್ನು ಕಡೆದು ಹಾಕಿ ಘೋರವಾದಂತಹ ಪ್ರಪಾತಕ್ಕೆ ನನ್ನನ್ನು ನೂಕಿ ಬಿಟ್ಟಿದ್ದರು. ನೀವೇ ಬರುತ್ತೀರಿ ಎಂಬಂತಹ ನಿರೀಕ್ಷೆ ಇತ್ತು, ಬಂದೇ ಬಿಟ್ಟಿರಿ. ಸ್ವಾಮಿ, ನನಗೆ ಈ ರೀತಿಯಾಗಿ ಸ್ಥಿತಿ ಒದಗುವುದನ್ನು ನೀವು ಕಣ್ಣಾರೆ ಕಂಡವರು. ನಮ್ಮನ್ನು ಎದುರಿಸುವುದಕ್ಕೆ ಬಂದವನು ಘೋರ ರೂಪಿ ಎಂಬಾತ. ಇವ ಬೇರೆ ಯಾರೂ ಅಲ್ಲ, ನಮ್ಮದಾದಂತಹ ಸ್ತ್ರೀ ರಾಜ್ಯದವನೇ. ನಮ್ಮ ಶಶಿಪ್ರಭಾ ದೇವಿಗೆ ಕಾಳಿಕಾ ಮಾತೆಯಿಂದ ಒದಗಿಸಲ್ಪಟ್ಟಂತಹ ಒಂದು ವಿಶೇಷವಾದಂತಹ ವರಹ ಮಾಲಿಕೆಯಿಂದ ಹುಟ್ಟಿಕೊಳ್ಳುವವನಾತ. ಆಕೆ ಕಷ್ಟ ಬಂದಂತಹ ಕಾಲಕ್ಕೆ ಆ ಮಾಲಿಕೆಯನ್ನು ಒರೆಸಿಕೊಳ್ಳುತ್ತಾಳೆ. ಘೋರ ರೂಪಿ ಸೃಷ್ಟಿಗೊಳ್ಳುತ್ತಾನೆ, ಅವಳಿಗೆ ಬಂದಂತಹ ಸಂಕಷ್ಟವನ್ನು ನಿವಾರಣೆ ಮಾಡುತ್ತಾನೆ. ಹಾಗಂತ ಶಶಿಪ್ರಭಾ ದೇವಿಯನ್ನು ಸೋಲಿಸಬೇಕು. ಆ ವರಹ ಮಾಲಿಕೆಯನ್ನು ನೀವು ಕದ್ದು ತರಬೇಕು. ಹಾಗಾದ್ರೆ ಮಾತ್ರ ಅವಳನ್ನು ಸೋಲಿಸುವುದಕ್ಕೆ ಸಾಧ್ಯ. ಆ ವರಹ ಮಾಲಿಕೆಯನ್ನು ಕದ್ದು ತರುವ ಬಗೆ ಹೇಗೆ? ಅದು ನಾನು ಸೂಚಿಸುತ್ತೇನೆ. ನನ್ನಲ್ಲಿದೆ ವಿಶೇಷವಾದಂತಹ ಅದೃಶ್ಯಾಂಜನ. ಯುದ್ಧಕ್ಕೆ ಹೊರಡುವಂತಹ ಕಾಲಕ್ಕೆ ಶಶಿಪ್ರಭಾ ದೇವಿ ನೀಡಿದ್ದಾರೆ. ಅದನ್ನು ನಾವು ಧರಿಸಿದೆವು ಎಂದಾದಲ್ಲಿ ಬೇರೆಯವರ ಕಣ್ಣಿಗೆ ನಾವು ಕಾಣಿಸುವುದಿಲ್ಲ, ಉಳಿದವರೆಲ್ಲರೂ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಒಂದೊಮ್ಮೆಗೆ ಅದನ್ನು ನೀವು ಧರಿಸಿ ಶಶಿಪ್ರಭಾ ದೇವಿ ಅಂತಃಪುರವನ್ನು ಪ್ರವೇಶಿಸಿದ್ರಿ ಎಂದಾದಲ್ಲಿ ರಾತ್ರಿ ಮಲಗುವ ಹೊತ್ತು ವರಹ ಮಾಲಿಕೆಯನ್ನು ತೆಗೆದಿಟ್ಟು ಶಶಿಪ್ರಭಾ ದೇವಿ ಮಲಗುತ್ತಾರೆ. ಆ ಸಮಯದಲ್ಲಿ ವರಹ ಮಾಲಿಕೆಯನ್ನು ಪಡೆದುಕೊಳ್ಳಬಹುದು. ಹಾಗಾಗಿ ಇದು ಅದೃಶ್ಯಾಂಜನ ಸ್ವೀಕರಿಸಿದವನಿದ್ದೇನೆ. ಇನ್ನು ತಡ ಮಾಡುವುದಲ್ಲ. ಪ್ರಯೋಗ ಮಾಡ್ಲಿಕ್ಕುಂಟ?
ಪ್ರಯೋಗ ಮಾಡ್ಬೇಕಾ ತಮ್ಮ? ಅಣ್ಣ ಧರಿಸ್ತೇನೆ. ಹೇಗೂ ಇವಳನ್ನು ನಂಬಬಾರದು, ಒಮ್ಮೆ ಪ್ರಯೋಗ ಮಾಡಿ. ಧರಿಸ್ತೇನಂತೆ ನೋಡು. ತಮ್ಮ ಏನಂದ್ರೆ ಹೇಗೆ? ಎಲ್ಲಿದ್ದಾರೆ ನನ್ನ ಅಣ್ಣ ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ನೀವಿರುವರು ನನಗೆ ಕಾಣಿಸುತ್ತಾ ಇದ್ದೀರಿ. ಅಣ್ಣ ನೀನ್ ನಮಗೆ ಕಾಣ್ತಾ ಇಲ್ಲ. ಕಾಣಿಸುವುದಿಲ್ಲವ? ಇಲ್ಲ. ಇಲ್ಲ ಕಾಣಿಸುವುದಿಲ್ಲ. ಇಲ್ಲಿ ನೋಡಂತೆ. ಫಲ ಬೀಳುವುದು ಸರಿ. ಹಾಗಾದ್ರೆ ನೀನು ಕೋಟೆಯನ್ನ ಸೇರು. ತಡ ಮಾಡುವುದಿಲ್ಲ. ಅವಳ ಅಂತ ಪ್ರವಾಸ ಅಂತವರೆಗೆ ಸಾಕ್ತೇನೆ. ಹಾಗೆ ಭ್ರಮರಗುಂದಲ ರಾಜ್ಯದಿಂದ ಹೊರಹೋದ ಮಹಿಳೆ ಮನಸ್ಸಿಗೆ ಅದೇನೋ ಬೇಸರ. ಹೌದಪ್ಪ, ಇಷ್ಟರವರೆಗೆ ನಮ್ಮ ಜೊತೆ ಇದ್ದವಳಲ್ಲವೇ? ಆದರೆ ಒಂದು ವಿಚಾರ, ಇನ್ನೂ ಈ ಬೇಸರ ಮಾಡಿದ್ರೆ ಆದೀತೆ. ಹೌದು, ರಾತ್ರಿ ಕಳೀತಾ ಬಂತು, ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಮಾಡ್ತೇನೆ. ಸಮಯ ಬಲ ದೊರೆತಿದು ಸಮಯ ಬಲ ಅಂತಪುರವನ್ನು ಸೇರಿದವನಿದ್ದೇನೆ. ಆಕೆ ನಿದ್ರೆಗೆ ಜಾರಿದ್ದಾಳೆ. ಮಂಚದ ಪಕ್ಕದಲ್ಲಿ ಆ ವರಹಮಾಲಿಕೆಯನ್ನು ಇರಿಸಿದವಳಿದ್ದಾಳೆ. ಇದುವೇ ಸರಿಯಾದ ಸಮಯ. ಆ ವರಹಮಾಲಿಕೆಯನ್ನು ವಶಪಡಿಸಿಕೊಳ್ಳುತ್ತೇನಂತೆ. ಹಸ್ತದೊಳು ತಡವರಿಸಿ ಹುಡುಗಿ ಮರುಗಿದಳು. ಅಯ್ಯೋ ಅಯ್ಯೋ ಅಯ್ಯೋ, ಏನಾಗಿ ಹೋಯ್ತು, ಏನಾಗಿ ಹೋಯ್ತು? ಆರಕೈ ಸೇರಿದೋ ಬಂಗಾರಬಾರದೋ ಯಾರು ಸಾರಿ ಒಯ್ದರೋ ಆರಕೈ ಸೇರಿದೋ ಬಂಗಾರಬಾರದೋ ಯಾರು ಸಾರಿ ಒಯ್ದರೋ ಹರನ ಸರಿಯ ಕರುಣ ಹರನ ಸರಿಯ ಕರುಣ ಎಲ್ಲಿ ಹೋಯ್ತು, ಎಲ್ಲಿ ಹೋಯ್ತು? ಹರಸಿಯಾರು ಆರಕೈ ಸೇರಿದೋ ಬಂಗಾರ ಅಯ್ಯೋ, ಎಲ್ಲಿ ಹೋಯ್ತಪ್ಪ, ಎಲ್ಲಿ ಹೋಯ್ತು? ನಾನು ಮಲಗುವಂತಹ ವೇಳೆಯಲ್ಲಿ ವರಹ ಮಾಲಿಕೆಯನ್ನು ತೆಗೆದು ಬದಿಯಲ್ಲಿ ಇಡುವವಳು ನಾನು. ಆದರೆ ಎಂದಿಗೂ ಎದ್ದ ತಕ್ಷಣವಾಗಿ ವರಹ ಮಾಲಿಕೆಯನ್ನು ನನ್ನ ಕೊರಡಿಗೆ ಹಾಕುವವಳು. ಆದರೆ ಇಂದು ಎದ್ದ ತಕ್ಷಣ ಹುಡುಕಿದೆ ಅಂತಾದರೆ ನನ್ನ ವರಹ ಮಾಲಿಕೆ ಕಾಣುತ್ತಾ ಇಲ್ಲ. ಯಾರ ಕೈಗೆ ಸೇರಿತೋ ಅಮ್ಮ, ತಾಯಿ ತಾಯಿ ಯಾರ ಕೈಯಲ್ಲಿದೆಯೋ? ಶಶಿಪ್ರಭೆ,
ಮಾರ್ತಾಂಡ ತೇಜನಾದಂತಹ ನಾನು ವಶಪಡಿಸಿಕೊಂಡಿದ್ದೇನೆ. ಇಲ್ಲ ಮಾರ್ತಾಂಡ ತೇಜ, ನಮ್ಮ ಪುರಕ್ಕೆ ದಾಳಿಯನ್ನಿಟ್ಟದಲ್ಲವೇ ನನ್ನ ವರಹ ಮಾಲಿಕೆಯನ್ನು ಕದ್ದಿದ್ದೀಯ. ಆದ್ರೆ ಎಲ್ಲಿರುವೆ? ನನ್ನ ಕಣ್ಣಿಗೆ ಯಾಕೆ ಕಾಣುತ್ತಾ ಇಲ್ಲ? ನಿನಗೆ ಅಷ್ಟು ಧೈರ್ಯವಿದ್ದರೆ ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟವಾಗು. ಇದು ಶಶಿಪ್ರಭೆ, ನಿನ್ನ ಕಣ್ಣಿಗೆ ಗೋಚರವಾಗುತ್ತಾ ಇದ್ದೇನೆ. ಭ್ರಮರ ಕುಂತಲೆ ನೀಡಿದಂತಹ ಅದೃಶ್ಯಾಂಜನದ ಸಹಾಯದಿಂದ ನಿನ್ನ ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ ನಿನ್ನ ಅಂತಃಪುರವನ್ನು ಸೇರಿ ವರಹ ಮಾಲಿಕೆಯನ್ನು ಸ್ವಾಧೀನಪಡಿಸಿದವನು. ನಮ್ಮ ಪುರವನ್ನು ಪ್ರವೇಶಿಸಿ ಮಾತ್ರವಲ್ಲದೆ ನನ್ನ ವರಹ ಮಾಲಿಕೆಯನ್ನು ಕದ್ದೆ ನನ್ನ ಅಂತಃಪುರವನ್ನೇ ಪ್ರವೇಶಿಸಿದ್ದೆಯಾ? ಒಳ್ಳೆಯ ಮಾತ್ರನೇ ಹೇಳುತ್ತಾ ಇದ್ದೇನೆ. ಬಂದ ದಾರಿಗೆ ಸುಂಕವಿಲ್ಲದಂತೆ ಹಿಂತಿರುಗಿ ಹೋದರೆ ಸರಿ, ಇಲ್ಲವಾದರೆ ಶಿರ ಹಾರಿಸಿ. ನಿನ್ನದಾದಂತಹ ವರಹ ಮಾಲಿಕೆಯನ್ನು ನನ್ನ ಕೈಗೆ ಒಪ್ಪಿಸು. ನಾನು ಕದ್ದದ್ದಲ್ಲ. ಒಂದು ವೇಳೆ ಕದಿಯುವುದು ನನ್ನ ಉದ್ದೇಶವಾಗುತ್ತಿದ್ದರೆ ನಾನು ಇಷ್ಟು ಹೊತ್ತು ಇಲ್ಲಿ ನಿಲ್ಲುತ್ತಿರಲಿಲ್ಲ. ಕದ್ದದ್ದಲ್ಲ ಅಂತ ಹೇಳುತ್ತಾ ಇದೆಯಲ್ಲ, ಹಾಗಾದ್ರೆ ಅಷ್ಟು ಧೈರ್ಯವಿದ್ದರೆ ನನ್ನ ಮುಂದೆ ಬಂದು ಕದಿಬೇಕಿತ್ತು. ಕದ್ದದ್ದಲ್ಲ, ನಾನು ಸ್ವಾಧೀನಪಡಿಸಿಕೊಂಡದ್ದು. ನಿನಗೆ ಎದುರಿಸುವುದಕ್ಕೆ ಇನ್ನೂ ಅವಕಾಶ ಉಂಟು. ನಾನು ಇಲ್ಲೇ ನಿಂತಿದ್ದೇನೆ, ಸಾಮರ್ಥ್ಯ ಉಂಟು ಅಂತಾದ್ರೆ ಎದುರು. ಪಾಲಿಗೆ ಮರೀಚಿಕೆಯಾಗಿಯೇ ಉಳಿದಿದೆ. ಈ ಹೊತ್ತು ರಣಕ್ಕೆ ಮಂಗಳವನ್ನು ಹಾಡುವಂತಹ ಸಮಯ ಸಮೀಪಿಸಿದೆ. ಇದು ಕದನಕ್ಕೆ ಸಮಯವಲ್ಲ. ಹೋರಾಟವನ್ನು ಬಿಟ್ಟು ಸಂಧಾನವನ್ನು ಮಾಡಿಕೊಳ್ಳಿ ಮಕ್ಕಳೇ. ಮಗಳೇ ಶಶಿಪ್ರಭೆ, ನಿನಗೊಂದು ಕಿವಿ ಮಾತನ್ನು ಹೇಳುತ್ತೇನೆ. ಯಾರೊಂದಿಗೆ ರಣರಂಗದಲ್ಲಿ ನೀನು ಕಾಡಾಕಾಡಿಯಾಗಿ ಹೋರಾಟವನ್ನು ಮಾಡುತ್ತಾ ಇದ್ದೀಯೋ ಅಂತಹ ಮಾರ್ತಾಂಡ ತೇಜನು ಅತುಲ ಶಿವಭಕ್ತನಿದ್ದಾನೆ. ಯಾವ ಕಾರಣಕ್ಕೂ ಆತನನ್ನು ಸೋಲಿಸುವುದು ನಿನ್ನ ಕಾಯಿಂದ ಅಸಾಧ್ಯ ಮಗಳೇ.
ಹಾಗಾಗಿ ಸಂಧಾನವನ್ನು ಮಾಡಿಕೊಂಡು ಆತನನ್ನು ನೀನು ವರಿಸಬೇಕು. ಅದೇ ರೀತಿಯಾಗಿ ಸ್ತ್ರೀ ರಾಜ್ಯದ ಮಂತ್ರಿಣಿ ಎನಿಸಿದಂತಹ ಭ್ರಮಳೆ ಕುಂತಳೆಯು ಮಾರ್ತಾಂಡ ತೇಜನನ್ನು ವರಿಸಬೇಕು. ಅದೇ ರೀತಿಯಾಗಿ ಸ್ತ್ರೀ ರಾಜ್ಯದ ಸೇನಾಪತಿಯಾದಂತಹ ಕಮಲಗಂಧಿನಿಯು ಮಾರ್ತಾಂಡ ತೇಜನ ಅನುಜನಾದಂತಹ ಕಮಲಧ್ವಜನನ್ನು ವರಿಸಬೇಕು. ಮುಂದಕ್ಕೆ ಶಶಿಪ್ರಭೆ ಮಾರ್ತಾಂಡ ತೇಜರ ಸಮಾಗಮದಿಂದ ಪ್ರಮೀಳೆ ಎನ್ನುವಂತಹ ಕುವರಿ ಜನಿಸ್ತಾಳೆ. ಮುಂದಕ್ಕೆ ದ್ವಾಪರ ಯುಗದಲ್ಲಿ ನರನಾಗಿ ಅವತರಿಸಿದವ ಅರ್ಜುನ ಪಾರ್ಥ ಮಹಾಶಯನು 3 ಲೋಕದ ಗಂಡನಾಗಿ ಮೆರೆಯಲಿದ್ದಾನೆ. ಅಂತಹ ಪಾರ್ಥ ಮಹಾಶಯನಿಗೆ ಶಿವಪ್ರಭೆ ಮಾರ್ತಾಂಡ ತೇಜರ ಕುವರಿಯಾದಂತಹ ಪ್ರಮೀಳೆಯನ್ನು ಕೊಟ್ಟು ಮದುವೆಯನ್ನು ಮಾಡಿಸು. ಅಲ್ಲಿಗೆ ಲೋಕ ಕಲ್ಯಾಣವಾಗ್ತದೆ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಮಾತಾಡ ತೇಜ, ಅಮ್ಮನ ಮಾತನ್ನು ಆಲಿಸಿದ್ದಾಗಿದೆ. ಹೌದು. ಇನ್ನು ನಾವು ನಮ್ಮದಾದಂತಹ ಪುರವನ್ನು ಪದ್ಮಾಖ್ಯಪುರವನ್ನು ಸೇರಬೇಕಾದುದಾಗಿದೆ. ಅಷ್ಟು ಮಾತ್ರವಲ್ಲದೆ ಲೋಕಕ್ಕೆ ಮಂಗಳವಾಗಲಿ. ಇದುವರೆಗೆ ನಡೆದಂತಹ ಪುಣ್ಯಕಥಾ ಭಾಗಗಳನ್ನು ಯಾರು ಆಡುತ್ತಾರೋ, ಯಾರು ಆಡಿಸುತ್ತಾರೋ, ಯಾರು ನೋಡುತ್ತಾರೋ, ಯಾರು ಕೇಳುತ್ತಾರೋ ಅವರಿಗೆಲ್ಲರಿಗೂ ಸುಬ್ರಹ್ಮಣ್ಯ ದೇವರು ಹಾಗೂ ಮಹಾಲಿಂಗೇಶ್ವರ ದೇವರು ಹಾಗೂ ಸ್ಥಳದಲ್ಲಿ ನೆಲೆ ನಿಂತಿರುವಂತಹ ದೈವ ದೇವಾದಿಗಳು ಸನ್ಮಂಗಳವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಯಕ್ಷಗಾನಂಗೆ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀನಿವಾಸಾಯ ಮಂಗಲೋ 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 ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಯೇ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಮಂಗಲೋ ಮಹಾಗಣಪತಿಗೆ ಮಂಗಲೋ ಶ್ರೀ ಸುಬ್ರಹ್ಮಣ್ಯನಿಗೆ ಮಂಗಲೋ ಶ್ರೀ ಸರ್ವೇಶ್ವರಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಸಲಿಸುವ ಜಗದೇ ಮಂಗಲಿಗೆ ನಿಸುವ ಜಲ ಜಲ ತನಿಗೆ ಗಿರಿಯ ಬೆನ್ನಲಿ ಬಂದ ಕೂರ್ಮನಿಗೆ ಕರೆಯಲು ಕರೆಸಿದ ವರವತಾರಗೆ ತರಳಲ ಗಾಯದ ದಾಸಮುಗಿ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ನಿತ್ಯ ಮಂಗಲಂ ಶುಭ ಮಂಗಲಂ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ